ಮಂಗಳೂರಲ್ಲಿ ಒಂದು ಜನಜಾಗೃತಿ ಒಂದು ವಿಷಯದಲ್ಲಿ ಒಂದು ಸ್ವಲ್ಪ ಫ್ರೆಂಡ್ಸು ಇವರೆಲ್ಲ ಮೀಟ್ ಆಗಿದ್ದೀವಿ. ವಿಷಯ ಏನಂತಂದರೆ, ಈ ಸರಿ ಎಲೆಕ್ಷನಲ್ಲಿ ನಾವೊಂದು ಭಾಳ ವಿಚಿತ್ರವಾದಂಥ ಒಂದು ಸಿಚುವೇಷನನ್ನು ನೋಡಿದ್ದೀವಿ. ಯಾವತ್ತೂ ನೋಡದೇ ಇರುವಂಥ ಒಂದು ಸಿಚುವೇಷನನ್ನು ಒಂದು ಸ್ಪೆಸಿಫಿಕ್ ಆಗಿ ನಮಗೆ ಅನ್ನಿಸ್ತಿತ್ತು. ಪ್ರಧಾನಮಂತ್ರಿಯವರನ್ನು ಟಾರ್ಗೆಟ್ ಮಾಡಲಿಕ್ಕೋಸ್ಕರ BJP RSS ಅದಾದ್ರೂ BJPಗಾದ್ರೂ ನಮಗೆ ಅಷ್ಟೊಂದು ಇದಿರಲಿಲ್ಲ, ಬಟ್ RSS ಬಿಕಾಸ್ ನಾನೊಂದು ವೈಯಕ್ತಿಕವಾಗಿ ನಾವು ಬಹಳಷ್ಟೊಂದು ರೆಸ್ಪೆಕ್ಟ್ ಮಾಡುವಂಥ ಒಂದು ಆರ್ಗನೈಸೇಷನ್ ಅದನ್ನು, ಮತ್ತು ಹಿಂದುತ್ವವನ್ನು ಮತ್ತು ನಮ್ಮ ದೇಶವನ್ನೇ ದೂರುವಂಥ ಒಂದು ಬಹಳ ದೊಡ್ಡದೊಂದು ಷಡ್ಯಂತ್ರ ನಡೆಯುವ ಹಾಗೆ ನಮಗೆ ಅನ್ನಿಸ್ತಿತ್ತು. ಹಾಗೆ ನಾವು ತುಂಬ ಜನ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿದ್ದು, ಎಂಥದಲ್ಲಿ ನಡೀತಾ ಇದೆ, ಇದರಲ್ಲಿ ಏನಾದರೂ ಸ್ವಲ್ಪ ನಾವು ಏನಾದ್ರು ಮಾಡಲಿಲ್ಲ ಅಂತಂದರೆ ಇದು ಸರಿಯಾಗೋದಿಲ್ಲ ಅಂತ. ಹಾಗೆ ನಾವೆಲ್ಲ ಒಂದು ಸ್ವಲ್ಪ ಜನ ಕೂತ್ಕೊಂಡು ನಾವು ಈ ಲಾಸ್ಟ್ ಮೊಮೆಂಟಲ್ಲಿ ಈಗ ನಮಗೆ ಒಂದು BJP ಪಕ್ಷ ಅಂತಂದೇಳಿ ಓಪನ್ ಆಗಿ ಇಳಿದು ನಾವು ನಮ್ಮ ವ್ಯವಹಾರಗಳಲ್ಲಿದ್ದೀವಿ. ಅದಕ್ಕೋಸ್ಕರ ನಾವು ಒಂದು ಸಣ್ಣ ಒಂದು ಡಾಕ್ಯುಮೆಂಟನ್ನು ಪ್ರಿಪೇರ್ ಮಾಡಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ, ನಮ್ಮ ರಿಲೇಟಿವ್ಸ್, ನಮ್ಮ ನೇಬರ್ಸು, ನಮಗೆ ಪರಿಚಯ ಇರುವಂಥವ್ರಿಗೆಲ್ಲ ಒಂದು ಪ್ರಜ್ಞೆಯನ್ನು, ಈ ಇಲೆಕ್ಷನ್ದು ಇಂಪಾರ್ಟೆನ್ಸು, ನಮ್ಮ ನೆಕ್ಸ್ಟ್ ಇಯರ್ನ ಇಲೆಕ್ಷನಲ್ಲಿ ಮೋದಿಯವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಇದು ಸಪೋರ್ಟ್ ಆಗಲಿಕ್ಕೋಸ್ಕರ ಈ ಸತಿ ಕರ್ನಾಟಕದಲ್ಲಿ BJP ಸರ್ಕಾರ ಬರಬೇಕಂತಂತ ನಮಗೆ ಒಂದು ವೈಯಕ್ತಿಕವಾಗಿ ಅನ್ನಿಸ್ತಿತ್ತು. ಅದರ ಬೇಸಿಸಲ್ಲಿ ಒಂದು ಡಾಕ್ಯುಮೆಂಟ್ ಮಾಡಿದ್ವಿ. ಆದರೆ ಈ ಡಾಕ್ಯುಮೆಂಟನ್ನು ಡೈಜಿ ವರ್ಲ್ಡಲ್ಲಿ ಬಂದಿದೆ. ಬರುವಾಗ ಆ್ಯಸ್ ಇಫ್ ನಾವೇನೋ ಭಾಳ ದೊಡ್ಡ ಸೀಕ್ರೆಟಾಗಿ ಏನೋ ಒಂದು ದೊಡ್ಡ ತಪ್ಪು ಮಾಡಿ ಏನೋ ಭಾಳ ಇದು ಮಾಡಿದ ಹಾಗೆ ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಿದ್ರು. ಕೆಲವು ಮೀಡಿಯಾದವರು ಸಹ ಕೇಳ್ತಿದ್ರು, ಏನಿದು ನಿಮ್ಮದು ಏನು ಉದ್ದೇಶ, ನೀವು ಏನು ಜನರನ್ನು ಧರ್ಮದ ಹೆಸರಲ್ಲಿ ತುಂಡು ಮಾಡ್ತಾ ಇದ್ದೀರಾ ಅಂತ. ನಾನು ಹೇಳ್ತಾಯಿದ್ದೆ, ಹಾಗೆ ಮಾಡ್ತಾನೇ ಇಲ್ಲ, ಈಗ ಹಾಗೆ ಆಗ್ತಾ ಉಂಟು. ಅದನ್ನು ನಾವು ನಿಲ್ಲಿಸಲಿಕ್ಕೆ ಒಂದು ಅಟ್ಲೀಸ್ಟ್ ನಮಗೆ ಇಡೀ ಸ್ಟೇಟಲ್ಲಿ ಇಡೀ ದೇಶಕ್ಕೆಲ್ಲ ಮಾಡುವಂಥಷ್ಟು ನಮ್ಮಲ್ಲಿ ತಾಕತ್ತಿಲ್ಲ, ಬಟ್ ಮಂಗಳೂರಲ್ಲಿ ಅಟ್ಲೀಸ್ಟ್ ನಮ್ಮ ಜನರಲ್ಲಿ, ನಮ್ಮ ಫ್ರೆಂಡ್ಸಲ್ಲಿ ಒಂದು ಅದರ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಕೊಟ್ಟು ಎಲ್ಲರೂ ಒಂದು ಚಿಂತನೆ ಮಾಡುವಂಥ ಒಂದು ಅವಕಾಶವನ್ನು ಕ್ರಿಯೇಟ್ ಮಾಡಬೇಕಂದ್ರೆ ನಾವು ಈ ಡಾಕ್ಯುಮೆಂಟ್ ಮಾಡಿದ್ವಿ. ತಾವು ಈ ಡಾಕ್ಯುಮೆಂಟಲ್ಲಿ ಎಲ್ಲಿಯಾದರೂ ನೋಡ್ಬೋದು, ನಾವು ಎಲ್ಲಿಯಾದರೂ ತುಂಡು ಮಾಡುವಂಥ ರೀತಿಯಲ್ಲಿದೆ ಏನಾದರೂ ಮ್ಯಾಟ್ರ್ ಹಾಕಿದ್ದೀವ ಅಂತ. ನಾವೆಂತ ಹೇಳಿದ್ದೀವಿ ಅಂತಂದರೆ, ಇಂಥ ತುಂಡು ಮಾಡುವಂಥ ಒಂದು ಪ್ರಯತ್ನ, ಸೀರಿಯಸ್ ಆಗಿರುವಂಥ ಪ್ರಯತ್ನ ನಡೀತಾ ಇದೆ. ನಮಗೆ ಭಾಳಷ್ಟು ಕಡೆಯಿಂದ ಇನ್ಫಾರ್ಮೇಷನ್ ಸಿಕ್ಕಿದೆ. ಮೈನಾರಿಟೀಸನ್ನು, ಮುಸ್ಲಿಮ್ಸ್ ಓಟು ಮತ್ತು ಕ್ರಿಶ್ಚಿಯನ್ ಓಟು ಮತ್ತೊಂದು ದಲಿತ ಓಟು ಮಾತ್ರ ಸಿಕ್ಕಿದರೆ ಸಾಕು, ಎಲ್ಲ ಕಡೆಯಲ್ಲೂ ಕಾಂಗ್ರೆಸ್ ವಿನ್ ಆಗ್ತದೆ. ನಮ್ಮ ಸರ್ಕಾರ ಎಂಥದಾದ್ರು ಸರ್ಕಾರ ಮಾಡುವಂಥದ್ದು ಅದರದ್ದು ಯಾವುದೂ ಮಾತಾಡುವಂಥ ಅಗತ್ಯ ಇಲ್ಲ. ನಾವು ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೌಂಡೇಶನ್ ಅಂತ ಒಂದು ಸೊಸೈಟಿಯನ್ನು, ಟೆಕ್ನಿಕಲ್ ಸೊಸೈಟಿ, ಇಟ್ಸ್ ಎ ಚಾರಿಟಬಲ್ ಸೊಸೈಟಿ, ನಾವು ಅದರದ್ದು ಮೆಂಬರು. ನಾವು IDF ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ಗೆ ಕನ್ಸಲ್ಟೆಂಟ್ಸ್. ನಾವು ಎಷ್ಟೋ ವರ್ಷದಿಂದ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್, ನಮ್ಮದು ಒಂದು ಮಿನಿಮಮ್ ಖರ್ಚಿನಷ್ಟಕ್ಕೆ ಮಾತ್ರ ನಾವು ದುಡ್ಡನ್ನು ತಗೊಂಡು ನಾವು ಒಂದಷ್ಟು ಸೇವೆ ಮಾಡ್ತಾಯಿದ್ವಿ. ನಾವು ಅದರಲ್ಲಿ ಯಾವುದೇ ರಾಜಕೀಯ ಪಕ್ಷದವರು ಇಲ್ಲಿ ಆಡಳಿತಕ್ಕೆ ಬಂದರೂ ಸಹ ನಾವು ಅವರೊಟ್ಟಿಗೆ ಸಹಕಾರ ಮಾಡಿ, ನಾವು ಇಲ್ಲಿ ತನಕ ರಾಜಕೀಯವಾಗಲಿ ಅಥವಾ ಜಾತಿಯ ಇದರಲ್ಲಿ ನೀವು ಯಾರು ಕಾಂಗ್ರೆಸ್ನವ್ರ ಹತ್ರನ BJPಯವ್ರ ಹತ್ರನ ಕೇಳ್ಬೋದು. ನಾವು ಡೆವಲಪ್ಮೆಂಟ್ ವರ್ಕ್ಸಲ್ಲಿ ನಾವು ಯಾವತ್ತೂ ಸಹ ಆ ಥರ ಹಿಂದೆ ಮುಂದೆ ನೋಡಲೇ ಇಲ್ಲ, ಅಥವಾ ನಾವು ಆ ರೀತಿಯ ಭೇದ ಭಾವ ಇಟ್ಕೊಂಡು ಮಾಡ್ತಿರಲಿಲ್ಲ. ಬಟ್ ವೈಯಕ್ತಿಕವಾಗಿ ನನಗೆ ನಮ್ಮ ಪ್ರೈಮ್ ಮಿನಿಸ್ಟರ್ನ ಮೇಲೆ ತುಂಬ ಹೆಮ್ಮೆ. ನಾವು ನಮ್ಮ DPಯಲ್ಲೂ ಸಹ ಎಷ್ಟೋ ಸಮಯದಿಂದ ಅವರದೇ ಹೆಸರು ಅವರದೇ ಇದನ್ನು ಹಾಕಿಕೊಂಡಿರೋದು. ನಾನೇನು ಮುಚ್ಚಿ ಮರೆ ಇಟ್ಕೊಂಡು ಮಾಡ್ತಾ ಇಲ್ಲ. ಇದರಲ್ಲಿ ನಾವು ಮಾಡ್ತಾ ಇರೋದು ಜಸ್ಟ್ ಜನರಿಗೆ ಒಂದು ಪ್ರಜ್ಞೆ ತರಲಿಕ್ಕೆ. ಈಗ ಈ ಥರ ಡಿವೈಡ್ ಮಾಡಿ ಅಡ್ಮಿನಿಸ್ಟ್ರೇಷನಲ್ಲಿ ಏನೂ ಕೆಲಸ ಮಾಡಿದ್ದೇನೆ ನಾವು ಈ ಲಾಸ್ಟ್ 5 ಇಯರ್ಸಲ್ಲಿ ನೋಡಿದ್ದೀವಿ. ಯಾವುದೇ ಡೆವಲಪ್ಮೆಂಟ್ ನಮ್ಮ ಲೆಕ್ಕದಲ್ಲಿ ಮಂಗಳೂರಲ್ಲಿ ಆಗಲೇ ಇಲ್ಲ. ಇದು ನಾವು ಸ್ವಲ್ಪ ಆಗಿರ್ಬೋದು, ಬಟ್ ಎಷ್ಟು ಮಾಡ್ಬೋದಿತ್ತ ಅದರದ್ದು 10% ಸಹ ಆಗಲಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ನಾವು ವಿತ್ ಡೀಟೇಲ್ಸ್ ಕೊಡ್ಬೋದು, ಏನೇನೆಲ್ಲ ಸಾಧನೆಗಳನ್ನು ಹಿಂದಿನಿಂದ 5 ವರ್ಷದ ಹಿಂದೆ ಏನು ಸ್ಟಾರ್ಟ್ ಏನಿತ್ತೋ ಅದರದ್ದೇ ಸ್ವಲ್ಪ ಪೋರ್ಷನನ್ನು ಮಾಡಿಕೊಂಡು ಬಂದದಲ್ಲದೇನೆ ನಮಗೆ ತುಂಬ ಒಳ್ಳೆಯ ಕಾರ್ಪೊರೇಟರ್ಸ್ ಇದ್ದಾರೆ. ಈವನ್ ಇನ್ ಕಾಂಗ್ರೆಸ್ಸಲ್ಲಿ ಈಗ ಇರುವಂಥ ಮೇಯರ್ ಆಗಲಿ, ಹಿಂದಿನ ಇರುವಂಥವರೆಲ್ಲ ನಮಗೆ ತುಂಬ, ಬಟ್ ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಅನ್ನಿಸಿತು ಯಾರೂ ಲೀಡರ್ಸೇ ಇರಲಿಲ್ಲ, ಯಾರೂ ಅವ್ರಿಗೆ ಗೈಡೆನ್ಸ್ ಕೊಡುವಂಥವ್ರು ಇರಲಿಲ್ಲ. ನೀವೇ ನೋಡ್ಬೋದು, ಇಲ್ಲಿ ನಮ್ಮ ಈ ಜಂಕ್ಷನ್ಸನ್ನು ಡೆವಲಪ್ ಮಾಡಲಿಕ್ಕೆ ಪ್ರೀಮಿಯಂ FIR ಅಲ್ಲಿ 150 ಕೋಟಿ ಇದೆ ನಮ್ಮ ಹತ್ರ. ಆದರೂ ಅದರಲ್ಲಿ ಒಂದು ಜಂಕ್ಷನ್ ಆದರೂ ಇವತ್ತು ತನಕ ನಮಗೆ ಮಾಡಲಿಕ್ಕೆ ಆಯಿತಾ? ಯಾವುದಲ್ಲಾದರೂ ನೀವು ನೋಡಿ, ಒಂದು ರೋಡಲ್ಲಾದ್ರೂ ಡ್ರೈನ್ ಆ್ಯಂಡ್ ಫುಟ್ಪಾತ್ ಮಾಡಲಿಕ್ಕೆ ಆಯಿತಾ? ನಾವು ಎಷ್ಟು ಪ್ರಯತ್ನ ಪಡ್ತಾ ಇದ್ವಿ, ಆಗ್ತಾನೇ ಇಲ್ಲ.
ಅದು ಯಾಕೆ ಆಗ್ತಾ ಇಲ್ಲ ಅಂತ ನಾನೀಗ ಅದರ ಡೀಟೇಲ್ಸಿಗೆ ಹೋಗ್ತಾ ಇಲ್ಲ. ಸೊ ಅದರಿಂದ ಆ ಡೆವಲಪ್ಮೆಂಟ್ ವಿಷಯಗಳನ್ನೆಲ್ಲ ಬಿಟ್ಟು ಬರೀ ಜಾತಿ ಧರ್ಮದ ಹೆಸರಲ್ಲಿ ಮಾತ್ರ ಇಲ್ಲಿ ಒಂದು ಇಲೆಕ್ಷನ್ಗೆ ಹೋಗುವಂಥ ಒಂದು ಸಿಚುವೇಷನನ್ನು ನಾವು ನೋಡಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬರೋದನ್ನು ನಮಗೆ ತಡಿಲಿಕ್ಕಾಗ್ತಾ ಇರಲಿಲ್ಲ. ನಾವು ತಮ್ಮಗಳ ಹತ್ರನೂ ಕೇಳ್ತಾ ಇರೋದು, ತಾವೆಲ್ಲ ಮೀಡಿಯಾದವರಾದ್ರೂ ತಾವೆಲ್ಲ ಸಿಟಿಸನ್ಸ್ ಆಫ್ ಮ್ಯಾಂಗ್ಳೂರ್, ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ನಾನು ತಮ್ಮ ಹತ್ರ ಕೇಳ್ತಾ ಇರೋದು, ತಮ್ಮಗಳಿಗೆ ಅನಿಸ್ತದ ಹಿಂದೂ ಧರ್ಮದಲ್ಲಿ ಇರುವಂಥವರೆಲ್ಲ ಅಷ್ಟು ನೀಚರು ಅಂತಂತೇಳಿ? ಆ ರೀತಿಯಲ್ಲಿ ಈಗ ಪ್ರಚಾರ ಮಾಡ್ತಾ ಇದ್ದಾರೆ. ನಮಗೆ ಒಂದು ಬದುಕೇ ಇಲ್ಲದಿದ್ದ ಹಾಗೆ, ಆ್ಯಸ್ ಇಫ್ ವಿ ಆರ್ ಆಲ್ ರೇಪಿಸ್ಟ್, ವಿ ಆರ್ ಆಲ್ ಟೆರರಿಸ್ಟ್, ಯಾವ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಈ ಥರದೊಂದು ಸಿಚುವೇಶನ್ ಕಂಟಿನ್ಯೂ ಆದರೆ ಮುಸ್ಲಿಮ್ಸ್ನವರಿಗೆ ಮತ್ತು ಕ್ರಿಶ್ಚಿಯನ್ಸ್ನವರನ್ನು ಹಿಂದೂಗಳೊಟ್ಟಿಗೆ ಒಟ್ಟು ಇರಲಿಕ್ಕೆ ಒಂದು ಅವಕಾಶನೇ ಬೇಡ ಅಂತ ಆ ರೀತಿಯಲ್ಲಿ ಡಿವೈಡ್ ಮಾಡಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನು ಪುನಃ ಹೊಡಿತಾ ಇದ್ದಾರೆ. ಈಗ ರೀಸೆಂಟಾಗಿ ನಡೆದ ಬೇರೆ ಬೇರೆ ಕಡೆಯಲ್ಲಿ ನಡೆದ ದಲಿತ ಸಂಘರ್ಷಗಳನ್ನು ತಾವು ನೋಡಿದರೆ ಮೋದಿಯವರು ಎಂಥ ತಪ್ಪು ಮಾಡಿದ್ದಾರೆ ಅಂಥದನ್ನೆಲ್ಲ ಆ ಟೈಪಲ್ಲಿ ಮಾಡಿ ಎಲ್ಲ ಒಡೆಯುವಂಥದ್ದನ್ನು, ಈಗ ಲಿಂಗಾಯತು ಇದನ್ನು ಮಾಡುವಂಥ ತಾವು ತಮ್ಮ ಕಾನ್ಷಿಯನ್ಸ್ ಹತ್ರ ಕೇಳಿದರೆ ಸಾಕು. ನಮ್ಮ ಕಾನ್ಷಿಯನ್ಸಲ್ಲಿ ನಮಗೆ ಅನ್ನಿಸ್ತು ಇದು ಮಾಡ್ತಾ ಇರೋದು ದೊಡ್ಡ ತಪ್ಪು, ಇದನ್ನು ಜಾಸ್ತಿ ಸಮಯಕ್ಕೆ ಇದನ್ನು ಟಾಲರೇಟ್ ಮಾಡಲಿಕ್ಕೆ ಕೂಡುದು. ಸೊ ನೆಕ್ಸ್ಟ್ ನಮ್ಮದು ಗುರಿ ಈ ಇಲೆಕ್ಷನ್ಗೂ ಅಲ್ಲ, ನೆಕ್ಸ್ಟ್ ಇಲೆಕ್ಷನ್ಗೆ ನಾವೊಂದು ದೊಡ್ಡ ಒಂದು ಸಂಘಟನೆಯನ್ನು ಇಲ್ಲಿ ಇದು ಮಾಡ್ತೀವಿ. ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ಸ್ ಎಲ್ಲರನ್ನು ಸೇರಿಸಿ ಒಂದು ದೇಶವನ್ನು ಕಟ್ಟಿಕೊಳ್ಳಲಿಕ್ಕೆ ನಾವು ಮಂಗಳೂರಲ್ಲಿ ಆದ್ರೂ ಅದನ್ನು ಮಾಡಬೇಕಂತ ಒಂದು ಉದ್ದೇಶದಲ್ಲಿ ನಾವು ಇದನ್ನು ಮಾಡಿದ್ದು. ಇದರಲ್ಲಿ ತಮಗೆ ಏನಾದರೂ ನಾವು ಅಂತ ತಪ್ಪು ಮಾಡಿದಂತ ತಾವು ತೋರಿಸಿದರೆ ಗೊತ್ತಿದ್ದುಕೊಂಡು ನಾವು ಯಾವುದೂ ಮಾಡಲಿಲ್ಲ. ಆದರೂ ಆ ಸೆಂಟೆನ್ಸನ್ನು ಯಾವುದಾದ್ರೂ ಸೆಂಟೆನ್ಸ್ಗಳಲ್ಲಿ ಅಂಥ ಒಂದು ತಪ್ಪು ಭಾವನೆ ಅಥವಾ ಜನರನ್ನು ಒಡೆಯುವಂಥ ಒಂದು ಭಾವನೆ ಇದರಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ ನಾನು ಅದಕ್ಕೆ ಓಪನ್ ಆಗಿ ಕ್ಷಮೆ ಕೇಳಲಿಕ್ಕೆ ರೆಡಿ ಇದ್ದೀನಿ. ನನ್ನ ಪರಿಚಯ ಇರುವಂಥ ಮಂಗಳೂರಲ್ಲಿರುವಂಥ ಪ್ರತಿಯೊಬ್ಬ ಮುಸ್ಲಿಮು, ಪ್ರತಿಯೊಬ್ಬ ಕ್ರಿಶ್ಚಿಯನು ಸಹ ಒಪ್ತಾರೆ ನಾನು ಜಾತಿವಾದಿ ಅಲ್ಲ, ನಾನು ಯಾವುದೇ ರೀತಿಯಲ್ಲಿ ಒಂದು ಕೋಮು ಗಲಭೆಗೆ ಅಥವಾ ಇದಕ್ಕೆ ಪ್ರೋತ್ಸಾಹ ಕೊಡುವಂಥ ಜನ ಅಲ್ಲ. ನಾನು ಆ ಉದ್ದೇಶದಲ್ಲಿ ಯಾವುದೂ ಮಾಡಲಿಲ್ಲ. ತಾವು ಅದನ್ನು ಯಾರ ಹತ್ರ ಬೇಕಾದ್ರೂ ಪರ್ಸನಲಿ ಕೇಳ್ಬೋದು. ಮತ್ತು ನಾನು ಡೆವಲಪ್ಮೆಂಟ್ ವರ್ಕು, ಮಂಗಳೂರಿನ ಡೆವಲಪ್ಮೆಂಟ್ ವರ್ಕಿಗೆ ನಾನು ಕಾಂಗ್ರೆಸ್ಸು BJP ಅಂತ ಏನೂ ಇಲ್ಲ. ಲೋಬೋರ್ಗಾಗಲಿ ಮೊಯ್ದೀನ್ ಬಾವರ್ಗಾಗಲಿ ನಾವು ಫುಲ್ ಸಪೋರ್ಟ್ ಮಾಡಿದ್ವಿ. ಈಗ ಮೊಯ್ದೀನ್ ಬಾವರ್ದು ಈ ಪ್ರಾಜೆಕ್ಟ್ಸ್ಗಳೆಲ್ಲ ಮಾಡ್ತಾ ಇರೋದಕ್ಕೆಲ್ಲ ನಾವೇ ಅದರದ್ದೆಲ್ಲ ಫುಲ್ ಟೆಕ್ನಿಕಲ್ ಡೀಟೇಲ್ಸ್ ಕೊಟ್ಟದ್ದು. ಯಾವುದೇ ಒಂದು ನಯ ಪೈಸೆ ನಮ್ಗೆ ಇನ್ನೂ ಒಂದು ನಯ ಪೈಸೆ ಅದರ ಪೇಮೆಂಟ್ ಆಗಲಿಲ್ಲ, ಆದರೂ ನಾವೆಲ್ಲ ರೀತಿಯಲ್ಲೂ ಸಪೋರ್ಟ್ ಕೊಟ್ಟಿದ್ವಿ. ಸೊ ಈ ಥರದಲ್ಲಿ ನಮ್ಮ ಮೇಲೆ ಅಪವಾದ ಹೇಳುವಂಥದ್ದು ನನಗೆ ಅದು ಸರಿ ಕಾಣಿಸಲಿಲ್ಲ. ಅದಕ್ಕೆ ನಮಗೆ ಬೇರೆ ಬೇರೆಯವರು ತುಂಬ ಫೋನ್ ಮಾಡಿ ಕೇಳ್ತಾ ಇರುವಾಗ ನಾವು ಕೇಳಿದ್ದು, ಆಯಿತು ಎಂತ ಇದ್ರೂ ಕೇಳಿ ನಾವು ಇಲ್ಲಿ ಉತ್ತರ ಕೊಡ್ತೀವಿ ಅಂತ. ಏನಿಲ್ಲ, ನಾವೊಂದು ಜಸ್ಟ್ ಒಂದು 4 ಪೇಜಿಂದು ಒಂದು ಇದು ಮಾಡಿದ್ದೀವಿ. ಇದರಲ್ಲಿ ಬಂದಿದೆ, ನಾನು ಇಲ್ಲಿ ಕಾಪೀಸ್ ಇಟ್ಟಿದ್ದೀನಿ, ತಾವು ನೋಡ್ಬೋದು. ಇದರಲ್ಲಿ ಒಂದು ಸಪೋರ್ಟ್ ಮೋದಿ ದ ಸೈಲೆಂಟ್ ಕ್ಯಾಂಪೇನ್. ಇದು ಯಾಕೆ ಸೈಲೆಂಟ್ ಕ್ಯಾಂಪೇನ್ ಅಂತಂದರೆ, ನಾವು ಈಗ ನಾನೊಂದು BJPದ ಮೆಂಬರ್ ಅಲ್ಲ, ನಾವು ಆ ಟೈಪಲ್ಲಿ ಒಂದು BJP ಪಕ್ಷದಲ್ಲಿ ಹೋಗಿ ಪಾರ್ಟಿ ಆಫೀಸಲ್ಲಿ ಕೂತ್ಕೊಂಡು ಮಾಡಿದ್ದಲ್ಲ. ಆದರೆ ನಮಗೆ ಕಾಮನ್ ಮ್ಯಾನ್ ತುಂಬ ಜನ ನಾವು ವ್ಯವಹಾರಗಳಲ್ಲಿ ನಮ್ಮ ಕೆಲಸದಲ್ಲೆಲ್ಲ ಇರ್ತೀವಿ. ನಾವು ಮೋದಿಗೆ ಸಪೋರ್ಟ್ ಮಾಡಲಿಕ್ಕೆ ಅಂತೇಳಿ ಒಂದು ಕ್ಯಾಂಪೇನಿಂಗ್ ಮಾಡಬೇಕಂತೇಳಿ ಮಾಡಿದೆ. ಅದಕ್ಕೆ ನಾವೊಂದು ಫ್ರೈಸ್ ಆ ಟೈಪ್ ಇಟ್ಟದ್ದು, ಸೈಲೆಂಟ್ ಕ್ಯಾಂಪೇನ್ ಅಂತೇಳಿ. ಒಂದು 15 ದಿನದಿಂದ ಕಂಟಿನ್ಯೂ ಮಾಡ್ತೀವಿ. ಅದು ಭಾಳ ಆ್ಯಕ್ಟಿವ್ ಆಗಿ ಮಾಡ್ತೀವಿ. ಮಾಡಿದ್ವಿ. ನಮ್ಮ ದೇಶ ಮೋದಿಗೆ ನಾವು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ, ಇದರಲ್ಲಿ ಕ್ಲಿಯರಾಗಿ ನಾವು ಹಾಕಿದ್ವಿ. ಡಿಫಮೇಷನ್ ಮೋದಿಯನ್ನು ಟಾರ್ಗೆಟ್ ಇರೋದು ಮೋದಿಯನ್ನು, ಅವರನ್ನು ಇಳಿಸ್ಬೇಕಂತಂತೇಳಿ. ಅದಕ್ಕೆ ಟಾರ್ಗೆಟ್ ಮಾಡುವಾಗ BJP ಅವರನ್ನು ಎಷ್ಟು ಟಾರ್ಗೆಟ್ ಮಾಡಲಿಕ್ಕಾಗ್ತದೆ? ಅವರದ್ದು ಜಾಸ್ತಿ ಸಿಕ್ಕಲ್ಲ. ಅದಕ್ಕೆ BJPಯನ್ನು ಟಾರ್ಗೆಟ್ ಮಾಡೋದು, RSSನ್ನು ಟಾರ್ಗೆಟ್ ಮಾಡೋದು, ಹಿಂದುತ್ವವನ್ನು ಟಾರ್ಗೆಟ್ ಮಾಡೋದು, ಮತ್ತು ಕೊನೆಗೆ ನಮ್ಮ ದೇಶವನ್ನೇ ಟಾರ್ಗೆಟ್ ಮಾಡೋದು. ತಾವೇ ನೋಡಿ ಬಹಳಷ್ಟು ಕೆಟ್ಟ ಘಟನೆಗಳು, ರೇಪ್ ಇನ್ಸಿಡೆನ್ಸಸ್ ಎಲ್ಲ, ಚಿಕ್ಕ ಮಕ್ಕಳದು ರೇಪ್ ಎಲ್ಲ ದೇಶದಲ್ಲಿ ತುಂಬ ಸಮಯದಿಂದನೂ ಆಗಿದೆ. ಆಸಿಫಾದ ಒಂದು ಮಾತ್ರ ಕೇಸಸ್ ಅಲ್ಲ, ತಮಗೆಲ್ಲರೂ ಗೊತ್ತಿದೆ, ನಮಗೆಲ್ಲ ನೋವು. ನನಗೂ ಸಹ ಒಂದು ಮಗಳಿದ್ದಾಳೆ, ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ. ಬಟ್ ಆ ಒಂದು ಇನ್ಸಿಡೆಂಟನ್ನು ನಾನು ತಮ್ಮ ಹತ್ರ ಕೇಳ್ತಾ ಇರೋದು, ನಿರ್ಭಯ ಕೇಸ್ ನಡೆಯುವ ಸಮಯದಲ್ಲಿ ಯಾರಾದರೂ ಜಾತಿಯಲ್ಲಿ ಮಾತಾಡಿದ್ವಾ? ನಿರ್ಭಯ ಕೇಸಿನಲ್ಲಿ ಆ ಜುವೆನೈಲನ್ನು ಹಿಡಿದದ್ದವ್ರನ್ನು ಹಿ ಈಸ್ ಎ ಮುಸ್ಲಿಂ, ಯಾರಾದರೂ ಅದನ್ನು ಮುಸ್ಲಿಂ ಅಂತೇಳಿ ಮಾತಾಡಿದ್ರಾ? ಯಾರಾದರೂ ಹಿಂದೂ ಮುಸ್ಲಿಂ ಮಾಡಿದ್ರ ಆ ಸಮಯದಲ್ಲಿ? ತಾವು ತಮ್ಮ ಹತ್ರನೇ ಕೇಳಿ. ಅದರಲ್ಲಿ ಹಿಂದೂ ಮುಸ್ಲಿಂ ಮಾಡುವಂಥದ್ದು ಎಂಥದ್ದಿದೆ? ಓಕೆ, ಆಸಿಫಾ ಸಿಚುವೇಷನಲ್ಲಿ ಓಕೆ ಅಂತ ಮಾತು ಬರ್ತಾ ಇದೆ, ಅಲ್ಲಿ ಏನೋ ಒಂದು ದೇವಸ್ಥಾನದಲ್ಲಿ ಆಗಿದೆ ಅಂತ 2 ಕಡೆಯಲ್ಲೂ ವಾದ ಬರ್ತಾ ಇದೆ. ಇರಲಿ, ಎಲ್ಲ ವಿದೇಶಗಳಿಂದಲ್ಲೆಲ್ಲ ಫೋಟೋ ತೆಗೆದೆಲ್ಲ ಬರ್ತಾ ಇದೆ, ಇಂಡಿಯಾಕ್ಕೆ, ಭಾರತ ದೇಶಕ್ಕೆ ಹೋಗಬಾರ್ದು ಅಂತೇಳಿ. ನಿಮ್ಗಳಿಗೆ ಅನಿಸದ ನಮ್ಮ ದೇಶ ಅಷ್ಟು ಕೀಳಂತಂತೇಳಿ? ಈ ಒಂದು ಪೊಲಿಟಿಕ್ಸ್ಗೋಸ್ಕರ ಯಾರ್ಯಾರಿಗೂ ಅನ್ನೆಲ್ಲ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗೆಲ್ಲ ದುಡ್ಡು ಕೊಟ್ಟು ಅವರ ಹತ್ರ ಒಂದು 100 ಜನರನ್ನ ಇಟ್ಟು ಅವ್ರಿಗೆ ಇಲ್ಲಿ ಹಾಕಿ 2 ಡೇಸಲ್ಲಿ ಎಲ್ಲ ಚಾನಲಲ್ಲಿ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ನಿಮಗಿದು ಅನಿಸಲ್ವಾ ಇದೊಂದು ಭಾಳ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತಂತೇಳಿ?
ಡು ಯು ಥಿಂಕ್ ಇದನ್ನು ಈ ಥರದಲ್ಲಿ ನಡೆದರೆ ನಮ್ಮ ದೇಶದ ಹಿಸ್ಟ್ರಿಯಲ್ಲೇ ತಾವು ನೋಡಿ, ಹಿಸ್ಟ್ರಿಯಲ್ಲೇ ಹೀಗೆ ನಡೆದಿದೆ. ನಾವೆಲ್ಲ ಮಲ್ಕೊಂಡಿರೋದು, ಯಾರ್ಯಾರೋ ಬಂದು ನಮ್ಮ ದೇಶವನ್ನು ಲೂಟಿ ಮಾಡಿಕೊಂಡು ಹೋದದ್ದು. ನಮಗೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನಮಗೆ ಒಂದು ಯುಗ ಪುರುಷನಾಗಿ ಈಗ ನಮಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇರೋದು. ತಾವು ತಮ್ಮ ತಮ್ಮ ಕಾನ್ಸೆಪ್ಟ್ ತಮ್ಮ ಹೆದೆ ಮುಟ್ಟಿ ನೋಡಿ ಹೇಗೆ ಅಂತ. ಅವರು ಮಾಡುವಷ್ಟು ಕೆಲಸಗಳು, ಅವರು ಎಂತ ಮಾಡ್ತಾ ಇದ್ದಾರೆ? ಯಾವುದಾದ್ರೂ ದೇಶಕ್ಕೆ ಅನ್ಯಾಯವಾಗುವಂಥದ್ದು, ನಿಮ್ಗಳಿಗೆ ತೊಂದರೆ ಆಗುವಂಥದ್ದು ಮಾಡ್ತಾ ಇದ್ದಾರೆ. ಕೆಲವು ಕಷ್ಟವಾಗಿರುವಂಥ ಕೆಲವು ಡಿಸಿಷನ್ಸ್ ತಗೊಳ್ತಾ ಇರ್ಬೋದು, ಬಟ್ ಇನ್ ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದ ಇನ್ ದ ಕಂಟ್ರಿ ಅವ್ರಿಗೂ ಸಹ ಬರೀ ಒಂದು ಓಟಿಗೆ ಮಾತ್ರ ಆಗ್ತಾಯಿದ್ರೆ ಅವರು ಇಂಥದ್ದೆಲ್ಲ ಮಾಡುವ ಅಗತ್ಯ ಇರಲಿಲ್ಲ. ಅವರು ಭಾಳ ಸುಲಭದಲ್ಲಿ ಈ ಬಾಕಿಯವರು ಮಾಡುವಂಥ ರೀತಿಯಲ್ಲಿ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಮ್ಯಾನೇಜ್ ಮಾಡ್ತಿದ್ರೆ ಅವರು 2019 ಈಗಲೂ ಎಲ್ಲ ಫುಲ್ ಮೆಜಾರಿಟಿಯಲ್ಲಿ ಬರ್ತಿದ್ರು. ಬಟ್ ಕೆಲವು ಡಿಸಿಷನ್ಸನ್ನು ಅವ್ರು ತಗೊಂಡಿರೋದು ಇನ್ ದ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ. ನೀವು ನಿಮ್ಮಲ್ಲಿಯೂ ಸಹ ಫ್ರೆಂಡ್ಸು ಎಲ್ಲ ಇರ್ತೀರ, ಎಕನಾಮಿಸ್ಟು, ಇವರ ಹತ್ರ ಎಲ್ಲ ಕೇಳಿ ಇದನ್ನೆಲ್ಲ ಡಿಸಿಷನ್ಸ್ ಅವರ ಪೊಲಿಟಿಕಲ್ ಮೈಲೇಜಿಗೆ ಅಥವಾ ಇನ್ಯಾರಿಗಾದ್ರು ಉಪದ್ರ ಮಾಡಲಿಕ್ಕೆ ಮಾಡಿದ್ದ ಅಥವಾ ದೇಶದ ಒಳ್ಳೆಯದಕ್ಕೋಸ್ಕರ ಮಾಡಿದ್ದ. ಇದು ನನ್ನ ಅನಿಸಿಕೆ, ನನ್ನಾಗೆ ನಮ್ಮ ಕೆಲವಾರು ಫ್ರೆಂಡ್ಸಿಂದ ಅನಿಸಿಕೆ. ಆ ಬೇಸಿಸಲ್ಲಿ ನಾವು ಈ ಥರದಲ್ಲಿ ಒಂದು ಕ್ಯಾಂಪೇನಿಂಗ್ ಮಾಡಿದ್ದು. ಈಗ ನಮ್ಮಲ್ಲಿ ಒಂದು ಸಾಧಾರಣ ಒಂದು 300 ಜನ ಇದ್ದಾರೆ. ಅದರಲ್ಲಿ ಅಂದರೆ ಎಲ್ಲರಿಗೂ ಕೆಲವರಿಗೆ ವಾಟ್ಸಪ್ ಎಲ್ಲ ಕರೆಕ್ಟ್ ಇಲ್ಲ. ಸೊ ವಾಟ್ಸಪ್ಪಲ್ಲಿರುವಂಥವ್ರನ್ನೆಲ್ಲ ಒಂದು ಗ್ರೂಪನ್ನು ಮಾಡಿದ್ವಿ. ನಮ್ಮ ಗುರಿ ಇದ್ದದ್ದು ಮಾತ್ರ 15 ದಿನದಿಂದ ನಾವು ಮಾಡಿದ್ರಿಂದ ನಮಗೆ ಅಷ್ಟು ಜಾಸ್ತಿ ಜನ ಮಾಡಲಿಕ್ಕಾಗಲಿಲ್ಲ. ಮುಂದಕ್ಕೆ ನಾವು ದಕ್ಷಿಣ ಕನ್ನಡ, ಉಡುಪಿಯಲ್ಲಿ 10,000 ಜನರದ ವಾಲಂಟಿಯರ್ಸ್ ಮಾಡಬೇಕಂತ ಗುರಿ ಇಟ್ಕೊಂಡಿದ್ದೀವಿ. ಇದರಲ್ಲಿ ಯಾವ ಜಾತಿ ಧರ್ಮದ ಇರಲಿಕ್ಕಿಲ್ಲ. ನಾವೊಂದು ಕಲೆಕ್ಟಿವ್ ಗ್ರೂಪ್ ಎಲ್ಲ ಥರದ ಜನರನ್ನು ಅದರಲ್ಲಿ ಸೇರಿಸಿಕೊಂಡು ಒಂದು ಒಳ್ಳೆಯ ಮಂಗಳೂರನ್ನು, ಇಲ್ಲಿ ಎಂತ ಬಂದರೂ ಈಗ ಎಷ್ಟು ಕರ್ನಾಟಕ ಎಲೆಕ್ಷನ್ಗೆ ಬಂದರೆ ನೀವು ಯಾವ ನ್ಯಾಷನಲ್ ಚಾನೆಲ್ಸ್ನವರು ನೋಡಿ, ಬಾಕಿ ಯಾವ ಡಿಸ್ಟ್ರಿಕ್ಟಿಗೆ ಹೋಗೋದಕ್ಕಿಂತ ಜಾಸ್ತಿ ಎಲ್ಲರೂ ಮಂಗಳೂರಲ್ಲೇ ಬರ್ತಾಯಿದ್ದಾರೆ. ಏನಕ್ಕೆ? ಮಂಗಳೂರನ್ನು ಕಮ್ಯುನಲ್ಲಿ ಅಷ್ಟು ಸೆನ್ಸಿಟಿವ್ ಮಾಡಿ ಇಟ್ಟಿದ್ದಾರೆ. ನಿಜಕ್ಕೂ ಕಮ್ಯುನಲ್ ಸೆನ್ಸಿಟಿವ್ ಪ್ಲೇಸ್ ಇದು ಅಲ್ಲ, ಅಂಥ ಕೋಮವಾದ ಇರುವಂಥ ಜಾಗನ ಇದು. ಸ್ವಲ್ಪ ಜನರು ಏನೋ ಸ್ವಲ್ಪ ಹಾಗೆ ಮಾಡ್ತಾ ಇರೋದು. ಆದರೆ ಇಡೀ ದೇಶದಲ್ಲಿ ಮಂಗಳೂರು ಅಂತಂತ ಹೇಳಿದರೆ ಇದು ಭಾಳ ಕಮ್ಯುನಲಿ ಸೆನ್ಸಿಟಿವ್ ಏರಿಯಾ ಅಂತಂತ ಮಾಡಿಟ್ಟಿದ್ದಾರೆ. ಇಷ್ಟು ಪ್ರೋಗ್ರೆಸಿವ್ ಆಗಿರುವಂಥ ಒಂದು ಸಿಟಿಯನ್ನು ಎಷ್ಟು ಹಾಳು ಮಾಡ್ತಾಯಿದ್ದಾರೆ. ಎಲ್ಲರೂ ಸೇರಿಕೊಂಡು ಅದಕ್ಕೆ ಸುಮ್ಮನೆ ಕೂತ್ಕೊಂಡಿರುವವರು ಆದರೂ ಎಚ್ಚರ ಆಗಬೇಕು. ಎಲ್ಲ ಹಿಂದೂಗಳು, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸ್ ಎಲ್ಲ ಅಟ್ಲೀಸ್ಟ್ ಲೈಕ್ ಮೈಂಡೆಡ್ ಆಗಿರುವಂಥ ಈ ಒಂದು ದೇಶ ಕಟ್ಟಲಿಕ್ಕೆ ಇದು ಗುರಿ. ಏನಕ್ಕೆ ಅಂತಂದರೆ ಮೋದಿಯವರು ನೆಕ್ಸ್ಟ್ ಇನ್ನೂ ಇಲೆಕ್ಷನಿಗೆ ಬಂತು ಅಂತಂದರೆ ತಾವೇ ನೋಡಿ, ಈಗ ಕಾಂಗ್ರೆಸ್ಸಿಂದ ಮೊನ್ನೆಯಿಂದನೇ ಹೇಳ್ದೆ, ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ, ವಿ ಆರ್ ಟೋಟಲಿ ಅಗೇನ್ಸ್ಟ್ ದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಫಾರ್ ಪ್ರೈಮ್ ಮಿನಿಸ್ಟರ್ ಇಟ್ ಸೆಲ್ಫ್. ನಮ್ಮ ದೇಶ ಕಟ್ಟಲಿಕ್ಕೆ ಯೋಗ್ಯತೆ ಇರುವಂಥ ಪ್ರೈಮ್ ಮಿನಿಸ್ಟ್ರೇಟಲ್ ಕ್ಯಾಂಡಿಡೇಟೇ ಅಲ್ಲ ಅವರು. ತಮಗೆ ಯಾರಿಗಾದ್ರು ಹೆದೆ ತಟ್ಟು ಹೇಳ್ಬೋದಾ ರಾಹುಲ್ ಗಾಂಧಿ ನಮಗೆ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ? ನಮಗೆ ಅನಿಸಲ್ಲ. ನಮಗೆ ಅನ್ನಿಸ್ತಾ ಇರೋದು ನರೇಂದ್ರ ಮೋದಿಗೆ ಚಾಲೆಂಜ್ ಮಾಡುವಂಥ ಅದಕ್ಕಿಂತ ಕೇಪಬಲ್ ಆಗಿರುವಂಥ ಜನ ಇಲ್ಲ ಈಗ. ಸೊ ನಾವು ಅವ್ರಿಗೆ ಫುಲ್ ಸಪೋರ್ಟ್ ಮಾಡಬೇಕು. ಈ ಪ್ರತಿಯೊಂದು ದೇಶಭಕ್ತರು ಸಹ ಅದಕ್ಕೆ ಸಪೋರ್ಟ್ ಮಾಡಬೇಕಂತ ನನ್ನ ವೈಯಕ್ತಿಕ ಅನುಭವ, ನಮ್ಮ ಟೀಮಲ್ಲಿರುವಂಥವ್ರು ಎಲ್ಲರದು ಅನಿಸಿಕೆ. ತಾವು ತಮ್ಮ ಹತ್ರನೇ ಕೇಳಿಕೊಂಡ್ರೆ ಸಾಕು. ಅಂದರೆ ನಾವು ಇದರಲ್ಲಿ ಪೊಲಿಟಿಕ್ಸ್ ಏನು ಮಾಡ್ತಾ ಇಲ್ಲ. ಕಾಂಗ್ರೆಸ್ಸಲ್ಲಿಯೂ ತುಂಬ ಒಳ್ಳೆ ಲೀಡರ್ಸ್ ಇದ್ದಾರೆ. ನಮಗೆ ಈಗ ಮಂಗಳೂರಲ್ಲಿ ರಮನಾಥ್ ರೈ ಎಲ್ಲ ನಮಗೆ ಬಹಳ ಗೌರವ ಇದೆ. ಆದರೆ ನಮಗೆ ಆ ಪಕ್ಷ ಹೋಗುವ ದಾರಿ ನಮಗೆ ಬಿಲ್ಕುಲ್ ಹಿಡಿಸ್ತಾ ಇಲ್ಲ. Tell me. It starts with targeted definition of Hindu religion and religious leaders. Yes or no? You tell me. Is it yes or no? Dividing the community on religion. No. I am trying to unite people. You keep reading it, you see the 10-point mantras also. I have very clearly told. Right now what is happening is divisive politics is happening. ಏನಾಗ್ತಾ ಇದೆ ಅಂತಂದರೆ ಈಗ ಮಂಗಳೂರಿನದೇ ಸಿಚುವೇಶನ್. ನನಗೆ ಈಗ ಅಷ್ಟು ಟೈಮ್ ಇರಲಿಕ್ಕಿಲ್ಲ, ಬಟ್ ಆದರೆ ಸಮಯ ಇದ್ದರೆ ನಾನು ಅದರ ಬಗ್ಗೆ ಎಷ್ಟು ಬೇಕಾದ್ರೂ ಇಲಾಬ್ರೇಟ್ ವಿತ್ ಎಕ್ಸಾಂಪಲ್ಸ್ ಕೊಡಲಿಕ್ಕೆ ರೆಡಿ ಇದ್ದೀನಿ. ಇಲ್ಲಿ ನಮಗೆ ಈಗ ಹಿಂದೂಸ್, ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್ 3 ಮೇಜರ್ ಕಮ್ಯುನಿಟಿ ಅಂತ ಹಿಡಿದ್ರೆ, ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮ್ಸಿಗೆ ಅಂತಾದರೆ ಐದರ್ ಅವರ ರಿಲಿಜಿಯಸ್ ಆರ್ಗನೈಸೇಷನ್ಸ್ ಇದೆ, ಅವರ ಎಂಥದಾದರೂ ಸಮಸ್ಯೆಗೆ ಅಟೆಂಡ್ ಆಗಲಿಕ್ಕೆ, ಅಥವಾ ಕಾಂಗ್ರೆಸ್ ಪಕ್ಷ ಅದಕ್ಕೆ ಫುಲ್ ರೆಡಿಯಾಗಿ ಓಪನ್ ಆಗಿ ಅವರ ರಕ್ಷಣೆಗಿದ್ದಾರೆ. ನಾನು ಕೇಳ್ತಾ ಇರೋದು, ನಿಮ್ಮಲ್ಲಿಯೂ ಸಹ ಒಂದಷ್ಟು ಜನ ಹಿಂದೂಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು. ಹಿಂದೂಸ್ ಆಗಿರುವಂಥವ್ರಿಗೆ ನಿಮಗೆ ಯಾವ ಪಕ್ಷ ಯಾರ ರಕ್ಷಣೆಗೆ ಬರ್ತಾರೆ? ನಿಮ್ಮ ಹಿಂದೂಗಳದಂತ ಒಂದು ಹಿಂದೂ ಅಂತ ಹೇಳಿದ ಕೂಡಲೇ ಯು ಬಿಕಮ್ ಕಮ್ಯುನಲ್. ಅದೇ ಮುಸ್ಲಿಮ್ಸ್ನವರು ಓಪನ್ ಆಗಿ ಹೇಳ್ತಾರೆ, ಎಲ್ಲ ಮುಸ್ಲಿಮ್ಸ್ ನಾವು ಕಾಂಗ್ರೆಸ್ಸಿಗೆ ವೋಟ್ ಮಾಡಬೇಕಂತಂದೇಳಿ. ಆ MLA ಅವ ಮೋಸ್ಟ್ ಕರಪ್ಟ್, ಅದು ಆ ಮಿನಿಸ್ಟರ್ ಮೋಸ್ಟ್ ಕರಪ್ಟ್ ಆದ್ರೂ ಅದು ಲೆಕ್ಕಕ್ಕಿಲ್ಲ. ಅದು ಕಾಂಗ್ರೆಸ್ಗೇನೆ, ಅದು ಸೆಕ್ಯುಲರ್ ಪಾರ್ಟಿ, ಕಾಂಗ್ರೆಸ್ಸಿಗೆ ವೋಟ್ ಮಾಡಬೇಕು. ಇದು ಎಲ್ಲಿದೆ ನ್ಯಾಯ? ಇದು ಅವರದು ಎಂಟೈರ್ ಮಾಸ್ ಕ್ರಿಶ್ಚಿಯನ್ಸನ್ನು ಕಾಂಗ್ರೆಸ್ಗೆ, ಮಾಸ್ ಮುಸ್ಲಿಮ್ಸ್ ಕಾಂಗ್ರೆಸ್ಸಿಗೆ, ಮಾಸ್ ದಲಿತ್ಸನ್ನು ಅವ್ರಿಗೆ ಮಾಡ್ತಾಯಿದ್ರೆ, ಲಿಂಗಾಯತರನ್ನು ಮಾಡ್ತಾರೆ. ಇಷ್ಟು ಬಂದರೆ ಸಾಕು ಅವರಿಗೆ. ಮತ್ತೆ
ದೇಶ ಲೂಟಿ ಮಾಡಿದ್ರೂ ಚಿಂತೆ ಇಲ್ಲ. ನಿಮಗೆ ಗೊತ್ತಿದೆಲ್ಲ ಬಿಹಾರಲ್ಲಿ ಮೊನ್ನೆ MP ಎಲೆಕ್ಷನ್ಗೆಲ್ಲ ಹೇಗೆ ಆಗಿದ್ದಂತಂದೇಳಿ. ಮೊನ್ನೆದು MP ಎಲೆಕ್ಷನ್ದು ರಿಸಲ್ಟ್ ನೋಡಿ. ಅದರಲ್ಲಿ ಯಾಕೆ NDA ಕ್ಯಾಂಡಿಡೇಟ್ಸ್ ಓತದ್ದು, ಇವರು ವಿನ್ ಆದದ್ದು? ಮಾಸ್ ಮುಸ್ಲಿಮ್ಸ್ ವೋಟ್ ಮಾಡಿದ್ರು. ಎಂಥದ್ದು ದೊಡ್ಡ ಅನ್ಯಾಯ ಅದು ತಪ್ಪು ಮಾಡ್ತಾಯಿದ್ದಾರೆ ನಿತೀಶ್ ಕುಮಾರ್ ಬಿಹಾರಲ್ಲಿ. ಏನು ಮಾತಾಡ್ತಾ ಇದ್ದಾರೆ? UPಯಲ್ಲಿದ ಮಾತಾಡ್ತಾ ಇದ್ದಾರೆ. UP ಇಷ್ಟು ವರ್ಷ ಆಳಿದವರು ಯಾರು? ಅಲ್ಲಿ ಜನರು ಈಗ 1 ವರ್ಷದಿಂದ ಹಾಳಾದದ್ದಲ್ಲ, ಇಷ್ಟು ವರ್ಷ ಆಳಿ ಆ ದೇಶ ಆ ರಾಜ್ಯವನ್ನು ಅಷ್ಟು ಸತ್ಯನಾಶ ಮಾಡಿಬಿಟ್ಟಿದ್ದಾರೆ. ಈಗ ಅದು ಸರಿಪಡಿಸಲಿಕ್ಕೆ ತಮಗೆ ಗೊತ್ತಿದೆ. ನಮ್ಮ ಇಲ್ಲಿ ಒಂದು ಕಾರ್ಪೊರೇಷನ್ನ ಸರಿ ಮಾಡಲಿಕ್ಕೆ ಆದರೆ ಎಷ್ಟು ಕಷ್ಟ ಇದೆ, ಅಷ್ಟು ಸುಲಭದಲ್ಲಿ ಆಗ್ತದಾ? ಸೊ ಇದನ್ನು ಆ ವಿಷಯಗಳನ್ನೆಲ್ಲ ಬಿಟ್ಟು ಈಗ ಮಾತಾಡ್ತಾ ಇರೋದು ಬರೀ ಜಾತಿ ಧರ್ಮದ ವಿಷಯ ಮಾತಾಡ್ತಾ ಇದ್ದಾರೆ. ನಾವು ಇದರಲ್ಲಿ ಎಲ್ಲಿಯಾದ್ರೂ ಆ ಥರ ಡಿವೈಡ್ ಮಾಡಿ ನಾವು ನೋಡಿ ಕ್ರಿಶ್ಚಿಯನ್ಸನ್ನ ದೂರ ಇಡಬೇಕು, ಮುಸ್ಲಿಮ್ಸನ್ನು ದೂರ ಇಡಬೇಕು ನಾವು ಹೇಳಿದ್ದೊಂದು ಈಗ ಯಾವ ಥರದಲ್ಲಿ ಭಯ ಹುಟ್ಟಿಸ್ತಾ ಇದ್ದಾರೆ ಅಂತಂದರೆ, BJP ಆಡಳಿತಕ್ಕೆ ಬಂದರೆ ಮುಸ್ಲಿಮ್ಸಿಗೆ ಇಲ್ಲಿ ಬದುಕಿಲ್ಲ ಅಂತಂಥ ರೀತಿಯಲ್ಲಿ ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾನು ತಮ್ಮ ಹತ್ರ ಕೇಳ್ತಾ ಇರೋದು, ಯಡಿಯೂರಪ್ಪರ ಟೈಮಲ್ಲೂ ಇಲ್ಲಿ ಇರೋ ಸಮಯದಲ್ಲಿ ತಮಗೆ ಅನ್ನಿಸ್ತದೆ ಯಾವುದಾದ್ರೂ ರೀತಿಯಲ್ಲಿ ಆ ಥರ ಒಂದು ಡಿವೈಡ್ ಆಗುವಂಥದ್ದು? ಅದು ಬಿಡಿ, ಈಗ ಪ್ರೈಮ್ ಮಿನಿಸ್ಟರ್ ಈಗ ಆಲ್ಮೋಸ್ಟ್ 4 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಯಾವುದಾದ್ರೂ ಹಿಂದೂಗಳಿಗೆ ಮಾತ್ರ ಒಂದು ಏನಾದರೂ ಬರುವಂಥ ಬೆನಿಫಿಟ್ ಬರುವಂಥದ್ದು ಏನಾದರೂ ಸ್ಕೀಮ್ ಹಾಕಿ ಕೊಟ್ಟಿದ್ದಾರಾ? ಮುಸ್ಲಿಮ್ಸ್ಗೆ ಎಗೇನ್ಸ್ಟ್ ಆಗಿರುವಂಥದ್ದು ಯಾವುದಾದ್ರೂ ಒಂದು ಘೋಷಣೆ, ಅದು ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಹೇಳಿದಾರಾ? ಅಥವಾ ಏನಾದರೂ ಒಂದು ಸ್ಕೀಮ್ ಮಾಡಿದಾರಾ ಮುಸ್ಲಿಮ್ಸ್ಗೆ ಅಥವಾ ಕ್ರಿಶ್ಚಿಯನ್ಸನ್ನು ದೂರ ಇಡುವಂಥದ್ದು? ಯಾವುದಾದ್ರೂ ಒಂದನ್ನು ಇವರು ಎಂಥದ್ದು ಡಿಮಾನಿಟೈಸೇಷನ್ ಅದು ಇದು ಅಂತೆಲ್ಲ ಇವರಿಗೆ ಅರ್ಥ ಆಗದೇ ಇರುವಂಥದ್ದಕ್ಕೆಲ್ಲ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಬೇರೆ ಎಂತ ಮಾಡಿದ್ದಾರೆ? ಅದೇ ಈ ಸರ್ಕಾರ ಮಾಡಲಿಲ್ವಾ? ನೀವೆಲ್ಲ ನೋಡಿರೋದಲ್ಲ, ಮೈನಾರಿಟೀಸ್ಗೆ ಎಗೇನ್ಸ್ಟ್ ಆಗಿರುವ ಕೇಸ್ಗಳು ವಿಡ್ರಾ ಮಾಡಿ, ಬಾಕಿ ಎಂಥದಲ್ಲ ಶಾದಿ ಬಗ್ಗೆ ನಾನು 1-2 ವಿಷಯ ಹೇಳ್ತಾ ಇರೋದಲ್ಲ, ಪ್ರತಿಯೊಂದು ಮ್ಯಾಟರ್ಸಲ್ಲಿಯೂ ಜಾತಿಯ ಇದರಲ್ಲಿ ಮಾತ್ರ ಯಾವ ಡೆವಲಪ್ಮೆಂಟನ್ನು ಮಾಡಿದ್ದಾರೆ? 5 ವರ್ಷದಲ್ಲಿ ಯಾವುದಾದ್ರೂ ಲೋಬೋರು ನಾವು ಅಷ್ಟು ಅವರಿಗೆ ಸಪೋರ್ಟ್ ಕೊಟ್ಟಿದ್ವಿ, ಆದರೂ ನಾವು ಅವ್ರದ್ದು ಪ್ರೋಗ್ರೆಸ್ ರಿಪೋರ್ಟ್ ಅವ್ರದ್ದೊಂದು ಬುಕ್ ಪಬ್ಲಿಷ್ ಮಾಡಿದ್ದಾರೆ, ತಾವೆಲ್ಲ ನೋಡಿರ್ಬೋದು. ನಾನು ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಅದರಲ್ಲಿ 90% ಸಾಧನೆ ಮಾಡಲಿಲ್ಲ, ಅವರ ಕನಸು ಮಾತ್ರ. 5 ವರ್ಷದಲ್ಲಿ ಅವರು ಎಂತ ಮಾಡಿದ್ದಾರೆ? ನೀವು ಅದರಲ್ಲಿರುವಂಥ ಒಂದೊಂದು ಪಾಯಿಂಟನ್ನು ನಾನು ಈಗಲೂ ಸಹ ಮಾತಾಡಲಿ, ನನ್ನ ಹತ್ರ ಇಲ್ಲಿ ಕಾಪಿ ಸಹ ಉಂಟು, ನಾನು ಈಗಲೂ ಸಹ ಹೇಳಲಿಕ್ಕೆ ರೆಡಿ ಇದ್ದೀನಿ. ಸೊ ಆ ಡೆವಲಪ್ಮೆಂಟ್ ವಿಷಯಗಳನ್ನೆಲ್ಲ ಬಿಟ್ಟು ಬರೀ ಜಾತಿಯ ಹೆಸರಲ್ಲಿ ಮಾತ್ರ ಎಲ್ಲರೂ ಈಗ ವೋಟ್ ಮಾಡ್ತಾ ಇದ್ದಾರೆ. ಎಂಟೈರ್ ಮುಸ್ಲಿಂ ಕಮ್ಯುನಿಟಿಯಲ್ಲಿ SDP ಅವರೊಟ್ಟಿಗೂ ಎಲ್ಲ ಸೇರಿಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಮಾಡಲಿ, ನಾನು ಅದಕ್ಕೆ ನಾವೆಂತ ಹೇಳಿದ್ವಿ, ಹಿಂದೂಗಳೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ನಾವು ಮುಸ್ಲಿಮ್ಸನ್ನು ಕ್ರಿಶ್ಚಿಯನ್ಸನ್ನು ದೂರ ಇಡಲಿಕ್ಕೆಲ್ಲ, ನಾವು ನೆಕ್ಸ್ಟ್ ಟೀಮಲ್ಲಿ ನಮ್ಮಲ್ಲಿ ಅಷ್ಟು ಜನ ಕ್ರಿಶ್ಚಿಯನ್ಸ್ ಅಷ್ಟು ಜನ ಮುಸ್ಲಿಮ್ಸನ್ನು ನಾವು ಈ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಅಷ್ಟು ಸೇರಿಸ್ಕೊಳ್ಳಿಕ್ಕೆ ಅದಕ್ಕೆ ಟೈಮು ಸಹ ಇರಲಿಲ್ಲ. ಬಟ್ ನಾವು ನೆಕ್ಸ್ಟ್ ಇದರಲ್ಲಿ ಅವರನ್ನೆಲ್ಲರನ್ನೂ ಸೇರಿಸ್ತೀವಿ. ನಾವು ಇಡೀ ಮಂಗಳೂರಿನ ಜನತೆಯನ್ನು ಒಟ್ಟು ಮಾಡಿಕೊಂಡು ಇಂಥ ಡಿವೈಡಿಂಗ್ ಅಥವಾ DBC ಪಾಲಿಸೀಸನ್ನೆಲ್ಲ ನಾವು ಇದು ಮಾಡುವಂಥ ಪ್ರಯತ್ನ ಪಡ್ತೀವಿ. ನಾವು ತುಂಬ ಕಡೆಯಲ್ಲಿ ಮಾತಾಡಿದ್ವಿ, ತುಂಬ ಧರ್ಮಗುರುಗಳ ಹತ್ರನೂ ತುಂಬ ಎಲ್ಲ ಕಮ್ಯುನಿಟಿಯವ್ರ ಹತ್ರನೂ ಮಾತಾಡಿದ್ವಿ. ಎವ್ರಿಬಡಿ ಆರ್ ಸಪೋರ್ಟಿವ್. ನಾವು ಈ ಎಲೆಕ್ಷನ್ ಆದ ಕೂಡಲೇ ನಾವು ಸ್ಟಾರ್ಟ್ ಮಾಡ್ತೀವಿ. ಎಸ್, ಐ ವಿಲ್ ಟೆಲ್ ಯು. ಐ ಆಮ್ ಪರ್ಸನಲಿ ಟೆಲ್ಲಿಂಗ್, ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನಾನು RSS ಅಂತ ಒಂದು ಸಂಘಟನೆಯನ್ನು ನನ್ನ ತಾಯಿಯಾಗಿ ನಾನು ನೋಡ್ತಾ ಇದ್ದೀನಿ. BJP ಅಂತ ಹೇಳಲಿಲ್ಲ. ಯಾಕೆ ಸ್ಪೆಸಿಫಿಕ್ಲಿ ಹೇಳಲಿಲ್ಲ ಅಂತಂತ ಹೇಳಿದರೆ, ತಮಗೆ ಗೊತ್ತಿದೆ BJP ಆ ಲೆವೆಲ್ ತನಕ ಅಷ್ಟು ಬೆಳೀಲಿಲ್ಲ, ಇನ್ನು ಮುಂದಕ್ಕೆ ಬೆಳೀತೀವಿ. ಅದಕ್ಕೆ ನಾವು ಫಸ್ಟೇ ಹಾಕಿದ್ವಿ, ಹಳೆಯ BJP ಅಲ್ಲ ಇದು ಮೋದಿಯವರ BJP, ಅಮಿತ್ ಶಾದ BJP. ನಾನು ಪುನಃ ಹೆಮ್ಮೆಯಲ್ಲಿ ಹೇಳ್ತಾ ಇದ್ದೀನಿ, ತಮ್ಗಳಿಗೂ ಗೊತ್ತಿರ್ಬೋದು, ಮೋದಿಯವರ ಅಧಿಕಾರಕ್ಕೆ ಬಂದ ನಂತರ ಕರಪ್ಷನ್ ಅಂತ ವರ್ಡನ್ನು ಅಲ್ಲಿ ಪೊಲಿಟಿಕ್ಸಲ್ಲಿ ಇಲ್ಲ. ಬಟ್ ಕೆಲವು ವ್ಯಕ್ತಿಗಳಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಬಟ್ ಅದರಲ್ಲಿ ಬಿಲ್ಕುಲ್ ಟಾಲರೆನ್ಸ್ ಇಲ್ಲ. ಇದು ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸು ಸಹ ನಮಗೆ ಗೊತ್ತಿರುವಂಥದ್ದೇ. ಕೆಲವು BJPದು ಲೀಡರ್ಸು ಯಾರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರುವಂಥವ್ರು, ಬೇರೆ ಬೇರೆ ಕಡೆಯಲ್ಲಿ ಇರುವಂಥವ್ರನ್ನ ನಾವು ನೋಡಿದ್ದೀವಿ. ಅವರ ಹಿಂದೆ ಅವರ ವ್ಯವಹಾರಗಳು ಹೇಗಿತ್ತು ಅಂತ ಅಷ್ಟು ನಿಯತಲ್ಲಿರಲಿಲ್ಲ. ಆದರೆ ಈಗ ಅವರ ಇದನ್ನು ಅಷ್ಟು ಹೆಮ್ಮೆಯಲ್ಲಿ ನಾವು ಹೇಳ್ತೀವಿ, ಕರಪ್ಷನ್ ಅಂತ ಶಬ್ದನೇ ಇಲ್ಲ ಅಡ್ಮಿನಿಸ್ಟ್ರೇಷನಲ್ಲಿ, ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಓಕೆ, ಸ್ವಲ್ಪ ಅವರು ಸ್ಟ್ರಿಕ್ಟ್ ಇರ್ಬೋದು, ಅದಕ್ಕೋಸ್ಕರ ಕೆಲವರಿಗೆ ಇಲ್ಲಿ ಡೆಮೋಕ್ರಸಿ ಇಲ್ಲ ಅಂತ ಮಾತಾಡ್ತಾರೆ. ಅದು ಅಷ್ಟೇ ಡೆಮೋಕ್ರಸಿ ಸಾಕಂತ ನಮಗೂ ಅನ್ನಿಸ್ತದೆ. ಸ್ವಲ್ಪ ಆದ್ರೂ ಒಂದು ಶಿಸ್ತನ್ನು ತರಲಿಲ್ಲ ಅಂತಂದರೆ ಬರೀ ಡೆಮೋಕ್ರಸಿ ಮಾತಾಡಿದರೆ ಎಲ್ಲನೂ ಆಗಲಿಕ್ಕಿಲ್ಲ. ನಾವು ಅಲ್ಲಿ ಹೇಳಿರೋದನ್ನು, ಆ ಪಾಯಿಂಟ್ ತಾವೆಂತ ಹೇಳಿದ್ದು ಅದನ್ನು, ಹಾಂ, ಬಿಕಾಸ್ RSS ಇಸ್ ಅನ್ ಆರ್ಗನೈಸೇಷನ್ ವೇರ್ ನಾವು ಭಾಳ ಹತ್ತಿರದಲ್ಲಿ ಬಹಳ ವರ್ಷಗಳಿಂದ ನಾವು ನೋಡ್ತಾ ಇರುವಂಥ, ನಾನು ವೈಯಕ್ತಿಕವಾಗಿಯೂ ಸಹ ಪ್ಲಸ್ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಾವು ನೋಡ್ತಾ ಇದ್ದದರಲ್ಲಿ, ಇಟ್ ಈಸ್ ಎನ್ ನೇಷನ್ ಬಿಲ್ಡಿಂಗ್ ಆರ್ಗನೈಸೇಷನ್.
ಅದರಲ್ಲಿ ಅಷ್ಟು ಸತ್ಯತೆ, ಅಷ್ಟು ನಿಯತ್ತು, ಅಷ್ಟು ಸಿಂಪ್ಲಿಸಿಟಿ ನಿಮ್ಮಲ್ಲಿ ಯಾರಿಗಾದ್ರೂ ಅದರಲ್ಲಿ ಕ್ಲೋಸ್ ಆಗಿ ಗೊತ್ತಿರುವಂಥವರಾದರೆ ನೀವು ಅದನ್ನು ಅಪ್ರಿಷಿಯೇಟ್ ಮಾಡ್ತೀರಾ. ಬಟ್ ಈಗ ಅದಕ್ಕೋಸ್ಕರ ನಾವೆಂತ ಹೇಳಿದ್ವಿ, ನಾವು ಏಕೆಂದರೆ ಬಿ ಜೆ ಪಿಯಲ್ಲಿ ಕೆಲವು ಈಗ ಅನ್ಪ್ಲೆಸನ್ನೆಸ್ ಇದೆ. ಓಟು ಸೀಟು ಕೊಡುವಾಗ ನಮ್ಮ ಜಾತಿಯವರು ಕೊಡಲಿಲ್ಲ, ಅವರಿಗೆ ಕೊಟ್ಟಿಲ್ಲ, ಹಾಗೀಗೆಲ್ಲ ಸ್ವಲ್ಪ ವಿಷಯಗಳುಂಟು. ಕ್ಯಾಂಡಿಡೇಟ್ ಸೆಲೆಕ್ಷನ್ ಸರಿ ಇಲ್ಲ. ನಾವು ಒಂದೇ ಹೇಳ್ತಾ ಇರೋದು, ನೀವು ಅದನ್ನು ನೋಡಬೇಡಿ. ಈಗ ನಿಮ್ಮ ಓಟು ಮೋದಿಗೆ ಕೊಡ್ತಾ ಇರೋದು ಅಂತ ತಿಳಿಯಿರಿ. ತಪ್ಪುಗಳಾಗಿರ್ಬೋದು, ಪಕ್ಷದಲ್ಲಿಯೂ ಸ್ವಲ್ಪ ಲೀಡರ್ಸಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಅದಕ್ಕೋಸ್ಕರ ಬಿ ಜೆ ಪಿ ಅಂತ ಮಾತ್ರ ಹೇಳಿದರೆ ಅದರಲ್ಲಿ ಪುನಃ ತುಂಬ ಘರ್ಷಣೆಗಳು ಬರ್ತಿತ್ತು. ಅದಕ್ಕೋಸ್ಕರ ನಾವು ಬಿ ಜೆ ಪಿ ಅಂತ ಪದ ಉಪಯೋಗಿಸಲಿಲ್ಲ, RSS ಅಂತ ಪದ ಉಪಯೋಗಿಸಿದ್ದು. ನಮಗೆ ಬೇರೆ ಯಾವುದೇ ತಪ್ಪು ಉದ್ದೇಶಗಳಿಲ್ಲ. ನಾನು ಒನ್ ಥಿಂಗ್ ಐ ಆಮ್ ಮೇಕಿಂಗ್ ಕ್ಲಿಯರ್, ಈ ಗ್ರೂಪಲ್ಲಿ ನಾವು ಸೇರುವಂಥವರಲ್ಲಿ ನಮ್ಮಲ್ಲಿ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇಸ್, ನಮಗೆ ಯಾರಿಗೂ ಸಹ ಯಾವುದೇ ರೀತಿಯ ಪೊಲಿಟಿಕಲ್ ಆಂಬಿಷನ್ಸ್ ಇಲ್ಲ. ಆ್ಯಂಡ್ ಅಂಥ ಪೊಲಿಟಿಕಲ್ ಆಂಬಿಷನ್ಸ್ ಇರುವಂಥವ್ರನ್ನ ನಾವು ನಮ್ಮ ಗ್ರೂಪಲ್ಲಿ ಸೇರಿಸ್ಕೊಳ್ಳೋದು ಇಲ್ಲ. ಮತ್ತು ಪುನಃ ಅದಕ್ಕೆ ಪುನಃ ಸ್ಟಾರ್ಟ್ ಆಯಿತು. ನಮಗೆ ಸರ್ವೀಸ್, ಇಡೀ ದೇಶ ಕಟ್ಟುವಂಥ ತಾಕತ್ತಿಲ್ಲ. ಬಟ್ ಮಂಗಳೂರನ್ನು, ಒಂದು ಸುಂದರವಾದಂಥ ಒಂದು ಮಂಗಳೂರನ್ನು, ಎಲ್ಲರೂ ಹೆಮ್ಮೆಯಲ್ಲಿ ನೋಡುವಂಥ ಒಂದು ಮಂಗಳೂರನ್ನು ಕಟ್ಟಬೇಕು. Why did you make 10 pointers on developmental agenda? Because this all seems very religious. ನೋ, ಎಸ್, ವೆರಿ ಸಿಂಪಲ್. ಈ ಟೈಮಲ್ಲಿ ಡೆವಲಪ್ಮೆಂಟ್ ಎಜೆಂಡಾ ಯಾರಿಗೆ ಹೇಳಲಿಕ್ಕೆ? ಅಲ್ಲಿ ಮುಸ್ಲಿಮ್ಸ್ ಎಲ್ಲ ಡೆವಲಪ್ಮೆಂಟ್ ಎಂಥದ್ದು ಇಲ್ಲ, ಎಲ್ಲರೂ ಸೇರಿಕೊಂಡು ಕಾಂಗ್ರೆಸ್ಗೆ ವೋಟ್ ಮಾಡಿ. ಹೇಳೋದಂಥದ್ದು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ನೀವೆಲ್ಲ ಊರು ಬಿಟ್ಟು ಓಡಬೇಕಾಗ್ತದೆ ಅಂತ. ಕ್ರಿಶ್ಚಿಯನ್ಸಿಗೂ ಅದೇ ಒಂದೇ ಡೈಲಾಗ್. ದಲಿತ್ಸಿಗೂ ಆದಷ್ಟು. ಯಾಕೆ ನಮ್ಮ ದೇಶದಲ್ಲಿ ಈ ಥರ ತುಂಡು ಮಾಡೋದು? ಮೈನಾರಿಟಿ ಮೆಜಾರಿಟಿ ಅಂತ ಮಾಡಿ ಫಸ್ಟ್ ನಾನು ಇವತ್ತು ತನಕ ಕಾಂಗ್ರೆಸ್ಗೆ ವೋಟ್ ಮಾಡಿರಲಿಲ್ಲ. ನಾನು ಬ್ಲೇಸಿಯಸ್ ಡಿಸೋಸ ನನ್ನ ತಂದೆ ಸ್ಥಾನದಲ್ಲಿದ್ದದ್ದು. ಅವರು ನನ್ನ ಹತ್ರ ಎಷ್ಟು ಕ್ಲೋಸ್ ಆಗಿದ್ರೆ ಅಂತ ಅವರ ಮನೆಯವರಿಗೆ ಸಹ ಗೊತ್ತಿದೆ. ಆದರೂ ನಾನು ಅವರಿಗೆ ವೋಟ್ ಹಾಕಿರಲಿಲ್ಲ. ಓನ್ಲಿ ಫಾರ್ ಒನ್ ರೀಸನ್, ಈ ದೇಶವನ್ನು ತುಂಡು ಮಾಡಿದ್ದು ಕಾಂಗ್ರೆಸ್ ಪಕ್ಷ. ನಾನು ನಿಮ್ಮಲ್ಲಿ ಕೇಳ್ತಾ ಇರೋದು, ನಿಮ್ಮಲ್ಲಿ ಕೆಲವರು ಹಿಂದೂಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು. ನಾವು ಯಾಕೆ ಸೆಪ್ರೇಟ್ ಆಗಿರಬೇಕು? ಮೈನಾರಿಟಿ ಮೆಜಾರಿಟಿ ಯಾಕೆ? ನನಗೇನಕ್ಕೆ ನಾನು ಮೆಜಾರಿಟಿ ಅಂತೇಳಿ ನಾನು ಯಾಕೆ ಮೇಲೆ ಇರಬೇಕು? ಆರ್ ಮೈನಾರಿಟಿ ಅಂತ ಹೇಳಿ ಅವರು ಯಾಕೆ ಮೇಲೆ ಇರಬೇಕು? ಎಲ್ಲರೂ ಒಟ್ಟಾಗಿರ್ಲಿಕ್ಕಾಗಲಿಕ್ಕಿಲ್ವಾ? ನೀವು ರಿಸರ್ವೇಷನ್ಸ್ ಇದೆಲ್ಲ ತಂದದೆಲ್ಲ ಒಂದು ಒಳ್ಳೆಯ ಉದ್ದೇಶದಲ್ಲಿ. ಈಗ ರಿಸರ್ವೇಷನ್ ಯಾರು ಎಂಜಾಯ್ ಮಾಡ್ತಾ ಇದ್ದಾರೆ? 18% ಆಫ್ ದ ಗೌರ್ಮೆಂಟ್ ಎಕ್ಸ್ಚೇಕರ್ ಹ್ಯಾಸ್ ಟು ಬಿ ಸ್ಪೆಂಡ್ ಫಾರ್ SC/ST ಡೆವಲಪ್ಮೆಂಟ್. ತಮಗೆ ಗೊತ್ತಿರ್ಬೋದು, 18% ಅಂತ ಖರ್ಚು ಮಾಡಬೇಕು. 22% ಆಗ್ತದೆ ಬಡವರಿಗೆ ಮತ್ತು SC/ST ಡೆವಲಪ್ಮೆಂಟ್ಗೆ. ನಿಜಕ್ಕೂ ಇಷ್ಟು ಅಮೌಂಟನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಸರ್ಕಾರದಲ್ಲಿ ಎಲ್ಲ ಉಪಯೋಗಿಸ್ತಾ ಇದ್ದಿದ್ರೆ ಇವತ್ತು ನಮ್ಮ SC/ST ಲೆವೆಲ್ ಎಲ್ಲಿ ಇರಬೇಕಿತ್ತು? ಯಾಕೆ ಆಗ್ತಾ ಇಲ್ಲ? ಸುಮ್ಮನೆ ಅವರನ್ನು ವೋಟ್ ಬ್ಯಾಂಕ್ ಆಗಿ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಎಷ್ಟು ಅನ್ಯಾಯ ಆಗ್ತಾ ಇದೆ ಅಲ್ಲಿ. ಅದಕ್ಕೆ ಸರಿಯಾಗಿ ಸೋಷಿಯಲಿ ಅವರನ್ನ ಮೇಲೆ ಎತ್ತಿಕೊಂಡು ಬಂದು ಅವರನ್ನು ಸೆಪರೇಟ್ ಇಡೋದಕ್ಕಿಂತ ಬದಲು ನಾವೆಲ್ಲ ಒಂದೇ ಅಂತ ಹೇಳಿ ಮಾಡಿಕೊಂಡು ಅಲ್ಲಿ ಯಾರಾದರೂ ಅಂತ ಕೆಳಗಿದ್ದರೆ ಅವರನ್ನು ಮೇಲೆ ತರುವಂಥದ್ದು ಯಾರು? ಯಾವ ಪೊಲಿಟಿಕಲ್ ಪಾರ್ಟಿ, ಯಾವುದು ಇರ್ರೆಸ್ಪೆಕ್ಟಿವ್ ಆಫ್ ಕಾಂಗ್ರೆಸ್ BJP ಯಾರು ಮಾಡ್ತಾ ಇದ್ದಾರೆ? ಯಾರಾದರೂ ಅದಕ್ಕೆ ಪ್ರಯತ್ನ ಪಡ್ತಾರೆ? ನಾನು ಹೆಮ್ಮೆಯಲ್ಲಿ ಹೇಳ್ತಾ ಇದ್ದೀನಿ, RSS ಪ್ರಯತ್ನ ಪಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಈಗಲೂ ಸಹ ಎಷ್ಟೋ ಹಳ್ಳಿಗಳಲ್ಲಿ ಶೆಡ್ಯೂಲ್ ಕಾಸ್ಟ್ನವರಿಗೆಲ್ಲ ಮೇನ್ ಹಳ್ಳಿಯ ಇದು ಬಾವಿಯಿಂದ ನೀರು ತೆಗಿಲಿಕ್ಕಿಲ್ಲ. ಅಂಥದ್ದಲ್ಲೇ ಈಗಲೂ ಕೆಲವು ಕಡೆಗಳಲ್ಲಿ ಅಂಥ ಸಮಸ್ಯೆ ಉಂಟು. RSS ಸಿನ್ಸಿಯರಾಗಿ ಟ್ರೈ ಮಾಡ್ತಾ ಇದ್ರೆ ಅದನ್ನು ಸರಿ ಮಾಡಲಿಕ್ಕೆ. ಇವರೆಂತ ಮಾಡೋದು? ಅದನ್ನು ಹೊಡಿಲಿಕ್ಕೆ ನೋಡ್ತಾ ಇದ್ದಾರೆ ಪುನಃ. ನಾವು ಒಟ್ಟು ಒಂದು ದೇಶ ಕಟ್ಟುವುದಲ್ಲ, ದೇಶವು ತುಂಡು ಮಾಡೋದಾ? ಹಾಗೆ ಮಾಡಿ ನೀವು ನೋಡಿ ಸಿರಿಯಾ ಅಲ್ಲಿ ಇಲ್ಲೆಲ್ಲ ಹೇಗೆ ನಡೀತಾ ಇದೆ ಅಂತ. ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ, ಇವರು ಈ ಥರ ತುಂಡು ಮಾಡಿದರೆ ಮತ್ತೆ ನಾವು ಅದೇ ದೇಶದಲ್ಲಿ ಹೇಗೆ ಪರಿಸ್ಥಿತಿ ಉಂಟು ಅದೇ ಥರದಲ್ಲಿ ಬರ್ತೀವಿ. ಮುಸ್ಲಿಮ್ ಅಲ್ಲಿ ಇರೋದೆಲ್ಲ ಮುಸ್ಲಿಮ್ಸೇ, ಅದರಲ್ಲೇ ಪಂಗಡ ಮಾಡಿ ಅವರು ಹೊಡೆದು ಹೇಗೆ ಆಗ್ತಾ ಉಂಟು. ಎಂಥ ಸುಂದರವಾದಂಥ ದೇಶಗಳಿಗೆ ಹೇಗಾಗಿದೆ. ನಮ್ಮ ದೇಶ ಸಹ ಇವರು ಹಾಗೇನೇ ಮಾಡ್ತಾರೆ ಸ್ವಲ್ಪ ಸಮಯದ ನಂತರ. ನಾನು ಹೇಳ್ತೀನಿ, ಇದು ನನ್ನ ಹತ್ರ ತುಂಬ ಜನ ಮುಸ್ಲಿಂ ಲೀಡರ್ಸೇ ನನ್ನ ಹತ್ರ ಕೇಳಿದ್ದಾರೆ. BJP ಮತ್ತು RSS ಇನ್ಕ್ಲೂಸಿವ್ ಅಲ್ಲ, ಮುಸ್ಲಿಮ್ಸನ್ನು ಸೇರಿಸಲ್ಲ ಅಂತಂತ. ನಾನು ಹೇಳಿದ ಇಟ್ಸ್ ಎ ಚಿಕನ್ ಆ್ಯಂಡ್ ಎಗ್ ಸಿಚುವೇಶನ್. ತಾವೊಂದು ಲೆಕ್ಕ ಹಾಕಿ, ಯಾರು ಫಸ್ಟು ಹೋಗೋದು? ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗು ತನಕನೂ RSSನ್ನು ಆ ಥರ ಬೈಕೊಂಡು ಕೂತ್ಕೊಳ್ಳೋದು, ಮೋದಿಯನ್ನು ಹಾಗೆ ಬೈಕೊಂಡು. ಇವರಲ್ಲಿ ಹೋದರೆ ಯಾರು ವೆಲ್ಕಮ್ ಮಾಡುವವರಿದ್ದಾರೆ?
ಅಲ್ಲೂ ರಿವರ್ಸ್. ಓಕೆ, ಅದೇ ಥರದಲ್ಲಿ ಆರ್ ಎಸ್ ಎಸ್ನವರು ಅವರು ಬರುವುದಿಲ್ಲ ನಮ್ಮಲ್ಲಿ ಅಂತಂದೇಳಿ ಇವರು. ಸೊ ಸಮ್ವೇರ್ ಸಂಬಡಿ ಹ್ಯಾಸ್ ಟು ಬ್ರಿಂಗ್ ಇನ್ ದಟ್, ಆ ಒಂದು ಏಕತೆ ತರಬೇಕಲ್ಲ, ನಾವು ಅದನ್ನು ಮಾಡ್ತೀವಿ. ನಾವು ರೀಸೆಂಟ್ಲಿ ತಾವು ಇದರಲ್ಲಿ ನೋಡಿರ್ಬೋದು, ನಾನು ಹಾಕಿದ್ದಲ್ಲ, ಅದು ಉಮರ್ ಶರೀಫ್ ಅವರೇ ಹಾಕಿದ್ದು, ಅದು ಸಹ ಫೇಸ್ಬುಕ್ಕಲ್ಲಿ ಇದರಲ್ಲೆಲ್ಲ ಹಾಕಿದ್ದಾರೆ. ನಾವೊಂದು ಮಾತುಕತೆ ಆಗಿದೆ ಅವ್ರ ಹತ್ರ, ಅವರು ಸಹ ಅದಕ್ಕೆ ನಮಗೆ ಫುಲ್ಲು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈಗ ಒಂದು ಅವರು ಫುಲ್ ಟೈಮು ಕಾಂಗ್ರೆಸ್ ಒಟ್ಟಿಗೆ ಇದ್ದಾರೆ. ಎಲೆಕ್ಷನ್ ಒಂದು ಕಳೀಲಿ, ಆ ನಂತರ ಮತ್ತೆ ಇದು ಮಾಡುವ ಅಂತ. ಸೊ ನಾವು ಸಹ ಹೇಳಿದ್ವಿ, ಎಲೆಕ್ಷನ್ ಒಂದು ಯಾರೇ ವಿನ್ ಆಗಲಿ, ಬಟ್ ಇಲೆಕ್ಷನ್ ಆದಮೇಲೆ ನೆಕ್ಸ್ಟ್ ಇಲೆಕ್ಷನ್ ಬರುವುದರೊಳಗಡೆ ಒಂದು ವರ್ಷದಲ್ಲೇ ನಾವು ಮಂಗಳೂರನ್ನು ಒಂದು ಸರಿಯಾಗಿ ಎಲ್ಲರಿಗೂ ಮಂಗಳೂರಿನಂತಂದು ಹೇಳಿದರೆ ಹೊರಗಡೆ ಹೆಮ್ಮೆ ಬರುವ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಇದ್ದೀವಿ. ಓಕೆ, ನಾನು ವಿಷಯ ಹೇಳ್ತೀನಿ ನೋಡಿ. ನಮಗೆ ಫೀಸ್ 100 crores 100 crores ವರ್ಕ್ಗಳು ನಾವು ಸೂಪರ್ವೈಸ್ ಮಾಡಲ್ಲ. ಮೈಟ್ ಬಿ ಅದರಲ್ಲಿ 50 ಡೀಟೇಲ್ಸ್ ಬೇಕಿದ್ದರೆ, ಈಗ ನೀವು ಈಗ ಕೇಳಿದ್ದು ಇವತ್ತು ಸಂಜೆ ಒಳಗಡೆ ಬೇಕಾದ್ರೆ ತಮ್ಮಗಳಿಗೆ ಫಸ್ಟ್ 100 crores ಆಗಲಿ, ಸೆಕೆಂಡ್ 100 crores, SFC, CFC ಅಂದರೆ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಫಂಡ್ಸ್, ಈ ಥರ ಮೇಜರ್ ಫಂಡ್ಸಲ್ಲಿ ಮೇಜರ್ ವರ್ಕ್ಸ್ಗಳು ಮಂಗಳೂರಲ್ಲಿ ಆಗ್ತಾ ಇರೋದಕ್ಕೆ IDF ಕನ್ಸಲ್ಟೆಂಟ್ಸ್. ನಮ್ಮದು ಫೀಸು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ 1%. ನಾನು ವಿತ್ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ನಾವು ಪ್ರತಿ ತಿಂಗಳಲ್ಲಿ ನಮ್ಮ ಆಫೀಸ್ ಸ್ಟಾಫ್ನವ್ರಿಗೂ ಎಲ್ಲರಿಗೂ ಗೊತ್ತಿರುವಂಥ ಪ್ರತಿ ತಿಂಗಳು ನಾನು ಕೈಯಿಂದ ದುಡ್ಡು ಹಾಕಿಕೊಂಡು, ನಾನು ಮಾತ್ರ ನಮ್ಮಂಥ ಎಷ್ಟೋ ಜನರು, ನಾವೊಂದು ಸೊಸೈಟಿ, ಟೆಕ್ನಿಕಲ್ ಸೊಸೈಟಿ ಫಾರ್ಮ್ ಮಾಡಿರೋದು. ಇಟ್ ಈಸ್ ಎ ಚಾರಿಟಬಲ್ ಆರ್ಗನೈಸೇಷನ್. ನಮಗೆ ಫೀಸ್ ಇರೋದು 1%. ಅದಕ್ಕೆ 1% ಅಂತ ಮಾತಾಡ್ತಾ ಇರೋದು. ಅದೇನು ನಮಗೇನು ಕಮಿಷನ್ ಕೊಡೋದಲ್ಲ, ನಾವು ಕೆಲಸ ಮಾಡ್ತಾ ಇರೋದು ಮಾರ್ರೆ. ಅದರದ್ದು ಸರ್ವೆ ಮಾಡಿ, ಅದರದ್ದು ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಮಾಡಿ, ಎಸ್ಟಿಮೇಷನ್ ಮಾಡಿ, ಸೈಟ್ ಸೂಪರ್ವೈಸ್ ಮಾಡಿ, ಬಿಲ್ ಮಾಡಿ, ಸ್ಯಾಂಕ್ಷನ್. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕಾಂಪೌಂಡ್ ವಾಲ್, ನಾವೀಗ ಕಾರ್ಪೊರೇಷನಲ್ಲಿ ಹೇಳ್ತಾ ಇದ್ವಿ, ಕಾಂಪೌಂಡ್ ವಾಲ್ ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಕನ್ಸಿಡರ್ ಮಾಡಬಾರ್ದು, ಬಿಲ್ಡಿಂಗ್ ಕನ್ಸಿಡರ್ ಮಾಡಬೇಕಂತ. ಬಿಲ್ಡಿಂಗ್ ಆದರೆ ಅಟ್ಲೀಸ್ಟ್ ಅದಕ್ಕೆ 2% ಆದರೂ ಉಂಟು. ಆದರೂ ಅದು ನಮಗೆ ವರ್ಕೌಟ್ ಆಗಲ್ಲ. ನೀವೊಂದು ಕಾಂಪೌಂಡ್ ವಾಲ್, ಇಲ್ಲಿದೊಂದು ಯಾವುದಾದ್ರೂ ಒಂದು, ಈಗ ಅಗಲೀಕರಣ ಆಗ್ತದಲ್ಲ, ರೋಡ್ ಅಗಲೀಕರಣಕ್ಕೆ ಒಂದು ಕಾಂಪೌಂಡ್ ವಾಲ್ ತೆಗೆದು ಕಟ್ಟಲಿಕ್ಕೆ ಎಷ್ಟಾಗ್ತದೆ? 80,000, 1 ಲಕ್ಷ ರೂಪಾಯಿ ಆಗ್ತದೆ. 1 ಲಕ್ಷ ರೂಪಾಯಿ ಅಂದರೆ 1% ಅಂದರೆ ನನಗೆ 1,000 ರೂಪಾಯಿ ನಮ್ಮ IDFಗೆ ಕೊಡೋದು. 1,000 ರೂಪಾಯಿ. ನಾವು ಅದನ್ನು ಫಸ್ಟ್ ಸರ್ವೆ ಮಾಡಿ, ರೋಡ್ ಸೆಂಟ್ರಲ್ ಲೈನಿಂದ ಎಷ್ಟು ಲೆಂಗ್ತ್ ಹೋಗ್ತದೆ, ಅದು ಯಾರ್ದು ಎಷ್ಟು ಜಾಗ ಹೋಗ್ತದೆ, ಅದು ಸ್ಕೆಚ್ ಕೊಟ್ಟು, ಅದರದ್ದು ಎಸ್ಟಿಮೇಷನ್ ಮಾಡಿ, ಅದು ಕೊಟ್ಟು ಅದನ್ನು ಸ್ಯಾಂಕ್ಷನ್ ಆಗಿ, ಪುನಃ ಅದನ್ನು ಮಾರ್ಕಿಂಗ್ ಕೊಟ್ಟು, ನೀವೇ ಒಂದು ಲೆಕ್ಕ ಮಾಡಿ. 1,000 ರೂಪಾಯಲ್ಲಿ ನನ್ನ ಕೈಯಿಂದ ಎಷ್ಟು ಹಾಕ್ಲಿಕ್ಕೆ ಇರ್ತದೆ? ತಾವೇ ಯೋಚನೆ ಮಾಡಿ. ನಮಗೆ ಅದರಲ್ಲಿ ನಾವೇನು ದುಡ್ಡುಗೋಸ್ಕರ, ನಾವು ನಮ್ಮ ಪ್ರೈವೇಟ್ ಇದರಲ್ಲಿ ನಮ್ಮ ಮನೆಗೆ ಬೇಕಾದಷ್ಟು ನಾವು ಸಂಪಾದನೆ ಮಾಡ್ತಾಯಿದ್ವಿ. ಇದು ನಾವು ಸೇವೆ ಮಾಡಲಿಕ್ಕೆ ಅಂದರೆ ಬಂದಿರೋದು. ನಮಗೆ ಒಂದು ಎಸ್, ನಾವು ಒಬ್ಬರಲ್ಲ. ದಟ್ ಇಸ್ ಆನ್ ಆರ್ಗನೈಸೇಷನ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೌಂಡೇಶನ್ ಇಸ್ ಎ ಟೆಕ್ನಿಕಲ್ ಸೊಸೈಟಿ. ಅದರಲ್ಲಿ 27 ಮಂದಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಐ ಆಮ್ ಓನ್ಲಿ ಒನ್ ಆಫ್ ದೆಮ್. ಐ ಆಮ್ ನಾಟ್ ಇವನ್ ಐ ಆಮ್ ನಾಟ್ ದ ಪ್ರೆಸಿಡೆಂಟ್, ಐ ಆಮ್ ನಾಟ್ ದ ವೈಸ್ ಪ್ರೆಸಿಡೆಂಟ್, ಐ ಆಮ್ ನಾಟ್ ದ ಟ್ರೆಷರರ್, ಐ ಆಮ್ ಓನ್ಲಿ ಮೆಂಬರ್ ಆಫ್ IDF. ಬಟ್ ಜಾಸ್ತಿ ಅದರಲ್ಲಿ ನನ್ನನ್ನು ಕಾಣುವಂಥದ್ದು ರೀಸನ್ ಏಕೆಂದರೆ ನಿಮಗೆ ಗೊತ್ತಿದೆ, ಕಾರ್ಪೊರೇಷನಲ್ಲಿ ಯಾವುದೇ ಕೆಲಸಕ್ಕೆ ಬರುವಾಗ ತುಂಬ ಟೈಮ್ ವೇಸ್ಟ್ ಆಗ್ತದೆ. ಅಲ್ಲಿ ಒಂದು ಮೀಟಿಂಗಿಗೆ 3 ಗಂಟೆಗೆ ಅಂತ ಮೀಟಿಂಗ್ ಕರೆದ್ರೆ 5 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಗ್ತದೆ. ಅಂತೆಲ್ಲ ಇಶ್ಯೂಸ್ ಇರುವಾಗ ಜಾಸ್ತಿ ನಮ್ಮ ಟೀಮ್ನವರು ಆ ಕಾರ್ಪೊರೇಷನ್ ಇಂಟ್ರಾಕ್ಷನ್ ಇದಕ್ಕೆ ಜಾಸ್ತಿ ಬರೋದಿಲ್ಲ. ಅವರು ಡೀಟೇಲ್ಸ್ ಕೊಡ್ತಾರೆ, ಟೆಕ್ನಿಕಲ್ ಡೀಟೇಲ್ಸ್ ಕೊಡ್ತಾರೆ, ಅವ್ರ ಹತ್ರ ಅಲ್ಲಿ ಬಂದರೆ ಟೈಮ್ ವೇಸ್ಟ್ ಆಗ್ತದೆ. ಹಾಗೆ ನನ್ನ ಹೆಸರು ಇದರಲ್ಲಿ ಸ್ವಲ್ಪ ಕಾಣ್ತದೆ ಅಂತ ಅಷ್ಟೇ. ಅಲ್ಲ, ಈ ವಿಷಯದಲ್ಲಿ ತಮಗೆ ಏನಾದರೂ ಬೇರೆ ಏನಾದರೂ ಇದ್ದರೆ ದಯವಿಟ್ಟು ಹೇಳಿ. ಯಾಕಂದರೆ ನಮಗೆ ತುಂಬ ಜನ ಕೇಳ್ತಾಯಿದ್ರು, ನಾನೇನು ಭಾಳ ಕೆಲವರು ನೀವು ಒಂದು ಸ್ವಲ್ಪ ತಪ್ಪು ಮಾಡಲಿಲ್ವ ಅಂತ ಅನಿಸಲ್ವ ಅಂತ. ನನಗೇನು ಅನ್ನಿಸ್ಲಿಲ್ಲ. ಒಂದು ಎಲ್ಲರನ್ನು ಒಟ್ಟು ಮಾಡಲಿಕ್ಕೆ ಯಾರಾದರೂ ಎದುರುಬೇಡ. ನನ್ನ ಈ ಫ್ರೆಂಡ್ಸಲ್ಲಿ ಎಷ್ಟೋ ಜನ ಅಲ್ಲ, ನಮ್ಮ ಹೆಸರು ನಾವೀಗ ಕೆಲವರ ವಾಟ್ಸಪ್ ಗ್ರೂಪಲ್ಲಿ ಕೆಲವರು ಅವರ ಹೆಸರು ಹಾಕಲಿಕ್ಕೆ ಒಪ್ಪಲಿಲ್ಲ. ಅಲ್ಲ, ಅದು ನಾವು ಇದ್ದೀವಿ, ಬಟ್ ಅದು ಹೆಸರೊಂದು ಹಾಕೋದು ಬೇಡ ಅಂತ ಆ ಲೆವೆಲಲ್ಲಿ ಇದ್ದೀವಿ ನಾವೀಗ. ಒಂದು ಹೆಮ್ಮೆಯಲ್ಲಿ ನಾನು ಹಿಂದೂ ಅಂತ ಹೇಳಲಿಕ್ಕೆ. ಬಟ್ ಐ ಆಮ್ ಟೆಲ್ಲಿಂಗ್ ಯು, ನಾನು ಅದು ತಪ್ಪಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ಕ್ರಿಶ್ಚಿಯನ್ನು, ಪ್ರತಿಯೊಬ್ಬ ಮುಸ್ಲಿಮ್ ಹೆಮ್ಮೆಯಿಂದ ಹೇಳ್ತಾನೆ, ನಾನು ಒಂದು ಮುಸ್ಲಿಮ್ ಅಂತೇಳಿ. ನಾನು 5 ಸಾರಿ ನಮಾಜ್ ಮಾಡೋ ಮುಸ್ಲಿಮ್ ಅಂತ ಹೇಳ್ತಾರಾ ಇಲ್ವೋ? ಅದರಲ್ಲಿ ಏನು ತಪ್ಪುಂಟು? ಏನು ತಪ್ಪಿಲ್ಲ. ಹಿಂದೂ ಹೇಳ್ತಾರೆ ಹಾಗೆ, ನಾನೊಂದು ಹಿಂದೂ ಅಂತಂತೇಳಿ. ಅದು ಈಗೀಗೆ ನೋಡ್ತಾರೆ. ದಟ್ ಹ್ಯಾಸ್ ಟು ಚೇಂಜ್. ಬಟ್ ದಟ್ ಹ್ಯಾಸ್ ಟು ಬಿ ಇನ್ಸೈಡ್. ನಾವು ಸೊಸೈಟಿಗೆ ಬರುವಾಗ ನಾನು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ ಅಲ್ಲ, ನಾನು ಮಂಗಳೂರಿಯನ್, ಅಥವಾ ನಾನು ಕನ್ನಡಿಗ, ಅಥವಾ ನಾನು ಭಾರತೀಯ. ಆ ಫೀಲಿಂಗ್ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಉಂಟು? ಈ ಪೊಲಿಟಿಕಲ್ ಪಾರ್ಟೀಸ್ ಆ ಥರದಲ್ಲಿ ಒಂದು ಭಾವನೆ ತರ್ತಾ ಇದ್ದಾರಾ? ಎಲ್ಲ ತುಂಡು ಮಾಡ್ತಾ ಇದ್ದಾರಲ್ಲ, ಅನ್ನಿಸಲ್ವಾ ನಿಮ್ಗಳಿಗೆ ಹಾಗೆ ಆಗ್ತಾ ಉಂಟಂತ?